ಧರ್ಮಸ್ಥಳ ಸ್ವಸಹಾಯ ಸಂಘ ಅಂದ್ರೆ SKDRDPಯಲ್ಲಿ ಅಕ್ರಮ ಬಡ್ಡಿ ದಂಧೆ ನಡೀತಾ ಇದೆ ಅಂತ ಹೈಕೋರ್ಟ್ಗೆ ದೂರು ನೀಡಿದ್ದಕ್ಕೆ ಇದನ್ನು ತನಿಖೆ ಮಾಡಬೇಕು ಅಂತ ಪೊಲೀಸ್ ಮಹಾನಿರ್ದೇಶಕರಿಗೆ ಹೈಕೋರ್ಟ್ ಇಂದ ಆದೇಶ ಬಂದಿದೆ. ಪೊಲೀಸ್ ಮಹಾನಿರ್ದೇಶಕರು ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಇದರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಆದೇಶ ಮಾಡಿದೆ. ಈ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ SKDRDP BC ಟ್ರಸ್ಟ್ ಅಧ್ಯಕ್ಷರು ವೀರೇಂದ್ರ ಹೆಗಡೆ ಅವರ ಮೇಲೆ, ನಿರ್ದೇಶಕರು ಅನಿಲ್ ಅವರ ಮೇಲೆ, ಸಂಸ್ಥೆಯ ಟ್ರಸ್ಟಿನವರ ಮೇಲೆ, ಆಮೇಲೆ ಸಿಬ್ಬಂದಿಗಳ ಮೇಲೆ ಕಂಪ್ಲೇಂಟ್ ಆಗಿದೆ. ನಮಗೆ ಸರಿಯಾದ ದಾಖಲಾತಿಗಳನ್ನು ಕೊಡದಿದ್ದರೆ ನಾವು ಸಾಲ ಕಟ್ಟುವುದೇ ಇಲ್ಲ ಅಂತ ಹೇಳಿದ್ವಿ. ಇನ್ನು ಮುಂದೆ ನೀವು ಬರುವಾಗ ಅದನ್ನು ತಂದು ನಮ್ಮ ಕೈಗೆ ಕೊಟ್ಟರೆ ಮಾತ್ರ ಕಟ್ಟುತ್ತೇವೆ ಅಂತ ಹೇಳಿದ್ದೇವೆ. SKDRDP ಅವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಯಾವಾಗ ಗೊತ್ತಾಯ್ತು? ಅದೇ ಒಂದೊಂದು ನಮ್ಮ ಪುಸ್ತಕ ಲೆಕ್ಕಾಚಾರವನ್ನೆಲ್ಲ ನೋಡ್ತಾ ಹೋಗುವಾಗ ನನಗೆ ಹಾಗೆ ಅನಿಸಿತು. ಲೆಕ್ಕಾಚಾರ ಮಾಡಿದಾಗ ಅದೇ ನಮ್ಮಿಂದಲೇ ಜಾಸ್ತಿ ಅವರಿಗೆ ಹೋಗಿದೆ ಅಂತ ಲೆಕ್ಕಾಚಾರ ಆಗ್ತದೆ. ರಿಸೀಟ್ ಕೊಡ್ತಾರೆ, ಅದು ನೀವು ಯಾವ್ದು ಕೊಡ್ಲಿಲ್ಲಲ್ಲ, ಅದಕ್ಕೆ ಹೇಳಿದ್ರು ನೀವು ಉಡುಪಿಗೆ ಹೋಗಿ ಇದೆಲ್ಲ ನೀವು ಮಾಡಿ ನಂತರ ನಮ್ಮನ್ನು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಯಾಕೆ ಹೇಳ್ತೀರಿ? ಮಾಡಿಕೊಂಡು ಬಂದದ್ದು ನೀವು, ಈ ನಿಮ್ಮಲ್ಲಿ ಗೆಲ್ಲುವಾಗ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ತೀರಲ್ಲ, ನಾವು ಎಲ್ಲಿಗೆ ಹೋಗುವುದು? ನಿಮಗೆ ಆಗಿರುವಂತ ಸಮಸ್ಯೆ ನಿಮ್ಮ ಊರಲ್ಲಿ ಮೇಲಾಧಿಕಾರಿಗಳೇ ಆರ್ಡರ್ ಆಗಿದೆಲ್ಲ, ಕಂಪ್ಲೇಂಟ್ ತಗೊಳ್ಬೇಕು. ಯಾರ ಮೇಲೆ ಅವರು ಕಂಪ್ಲೇಂಟ್ ಕೊಡ್ತಾರೆ ಅವರ ಹೆಸರು ಹಾಕಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು. SKDRDP ಟ್ರಸ್ಟ್ ನ ಅಧ್ಯಕ್ಷರು ವೀರೇಂದ್ರ ಹೆಗಡೆ ಅವರ ಹೆಸರು ಹಾಕಿ ಕಂಪ್ಲೇಂಟ್ ಮಾಡಿ. ನಿರ್ದೇಶಕರು ಅನಿಲ್ ಕುಮಾರ್ ಮತ್ತೆ ಟ್ರಸ್ಟಿನ ಸದಸ್ಯರು ಆಮೇಲೆ ಸಿಬ್ಬಂದಿಗಳು ಅವರ ಮೇಲೆ ಕಂಪ್ಲೇಂಟ್ ಮಾಡಲೇಬೇಕು. BC ಟ್ರಸ್ಟ್ ನ ಕೆಲಸ ಏನು? ಒಂದು 10 ಜನರನ್ನು ಒಟ್ಟು ಸೇರಿಸಿ ಅವರನ್ನು ಬ್ಯಾಂಕಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರು ಒಂದು ಸಂಘ ರಚನೆ ಮಾಡಿ ಒಂದು ಅಕೌಂಟ್ ಓಪನ್ ಮಾಡುದು ಅಷ್ಟೇ ಕೆಲಸ. ಆಮೇಲೆ ಸಾಲ ಕೊಡುದೇ ಬ್ಯಾಂಕಿನವರು, ನೀವೇ ಹೋಗಿ ಸಾಲ ಕಟ್ಟಬೇಕು. ನಿಮ್ಮ ಸಂಘದ ಅಕೌಂಟ್ಗೆ ಸಾಲದ ಹಣ ಬರಬೇಕು. ಆದ್ರೆ ಇಲ್ಲಿ ಟ್ರಸ್ಟಿನ ಅಕೌಂಟ್ ಇಂದ ನಿಮ್ಮ ಅಕೌಂಟ್ ಗೆ ಸಾಲ ಬರ್ತಾ ಇದೆ. ಅವ್ರು ಹೇಳಿದ್ದಾರೆ ನಮ್ಮ ಹತ್ರ ಎಲ್ಲಾ ದಾಖಲೆ ಇದೆ, ನಾಳೆನೆ ತಗೊಂಡ್ ಬರ್ತೀವಿ. ಇಲ್ಲಿಗೆ 2 ತಿಂಗಳಾಯ್ತು, ಒಂದೇ ಒಂದು ಪೇಪರ್ಸ್ ಅನ್ನ ತಗೊಂಡು ಬರಲಿಲ್ಲ. ಮಾನ ಮರ್ಯಾದೆ ಏನಾದ್ರೂ ಇದ್ರೆ, ಕಡಬದಲ್ಲೇ ಇದ್ದೇನೆ ನಾನು, ದಾಖಲೆ ತಂದು ತೋರಿಸಿ. ಯಾಕೆ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಹತ್ರ ಎಲ್ಲ ಇದೆ, ನಾವು ನಾಳೆ ತಗೊಂಡ್ ಬರ್ತೀವಿ ಅಂತ ಒಪ್ಪಿಕೊಂಡ್ರಿ? ಇಲ್ಲ ಅಂತ ಹೇಳ್ಬೋದಿತ್ತಲ್ಲ. ನಿಮ್ಮ ಹತ್ರ ಏನಿದೆ ಏನಿಲ್ಲ ಅಂತ ನಮಗೆ ಗೊತ್ತಿದೆ. ಅದಕ್ಕೆ ಹೈಕೋರ್ಟ್ ಅಲ್ಲಿ ನಿಮ್ಮ ಮೇಲೆ ಆದೇಶ ಆಗಿದೆ. ನಿಮ್ಮ ದುಡ್ಡನ್ನ ಅವರು ತಿನ್ನುವುದಕ್ಕೆ ದೇವರ ಹೆಸರು ಇಟ್ಟು ಇಲ್ಲಿವರೆಗೂ ಮೋಸ ಮಾಡಿದ್ರು. ಬಡ್ಡಿ ಪೂಜ್ಯರು ಮತ್ತೆ ಅವರ ಗ್ಯಾಂಗಿನವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕಂಪ್ಲೇಂಟ್ ಕೊಡಿ, ನ್ಯಾಯಾಲಯದಿಂದ ಆದೇಶ ಆಗಿದೆ, ತನಿಖೆ ಆಗ್ಬೇಕು ಅಂತ. ಎಷ್ಟೋ ಜನ ಇದರಿಂದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. 1 ಲಕ್ಷ ಸಾಲ ತಗೊಂಡ್ರೆ 2 ಲಕ್ಷ ಕಟ್ತಾ ಇದ್ದಾರೆ. ಭಯ ಪಡದೆ ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಮನೆಗೆ ಬಂದಿರೋ ದುಡ್ಡು ತಿಂದಿಲ್ಲ. SKDRDP BC ಟ್ರಸ್ಟಿನ ಅಧ್ಯಕ್ಷರು, ಸದಸ್ಯರು ಇವರು ನಿಮ್ಮ ದುಡ್ಡನ್ನು ತಿಂದಿರುವುದು. ಬೆಳ್ಳಾರಿ ಪೊಲೀಸ್ ಸ್ಟೇಷನ್ ಅವರಿಗೆ ನಾವು ಮತ್ತೊಮ್ಮೆ ಧನ್ಯವಾದ ಹೇಳ್ತೇವೆ. ಇಲ್ಲಿವರೆಗೂ ಅವರ ಹೆಸರು ಹಾಕಿ ಕಂಪ್ಲೇಂಟ್ ತಗೊಳ್ಳಿಕ್ಕೆ ಯಾರು ಮುಂದೆ ಬಂದಿಲ್ಲ. ಕಂಪ್ಲೇಂಟ್ ತಗೊಂಡಿದ್ದೀರಿ, ಅದೇ ತರ ಎಲ್ಲಾ ಕಡೆನೂ ಇದೇ ತರ ಕಂಪ್ಲೇಂಟ್ ತಗೊಳ್ಳಿ. ಸಾಲ ಕಟ್ಟಬೇಡಿ ಅಂತ ನಾವು ಹೇಳುವುದೇ ಇಲ್ಲ, ಆದ್ರೆ ನಿಮ್ಮ ಹಕ್ಕುಗಳನ್ನು ನೀವು ಕೇಳಲೇಬೇಕು. ಕೋರ್ಟಿಗೆ ಹೆಂಗು ಹೋಗಿದೆ, ತೀರ್ಮಾನ ಆಗ್ಲಿ, ಜಡ್ಜ್ಮೆಂಟ್ ಬರ್ಲಿ. ನಮಗೆ ಸರ್ಕಾರದಿಂದ ಬರುವಂತ ಸಬ್ಸಿಡಿ ಹಣ ಬೇಕು, ನಮಗೆ ಲಾಭಾಂಶ ಬೇಡ. ಮಂತ್ರಿಗಳನ್ನೆಲ್ಲ ಕರೆಸಿ ಕೋಟಿ ಕೋಟಿ ನಮ್ಮ ಹಣವನ್ನೇ ಖರ್ಚು ಮಾಡಿ ಇವರು ಲಾಭಾಂಶ ಅಂತ ಹೇಳಿ ಈಗ 2 ತಿಂಗಳಾಯ್ತು. ನಿಮ್ ಕಡೆ ಬಂದಿದೆಯಾ? ಇಲ್ಲ. ಕೊರೋನಾ ಸಮಯದಲ್ಲಿ ಏನಾಯ್ತು? ಒಮ್ಮೆ ಕಟ್ಟಬೇಕಂತ ಹೇಳಿ ನಾನೊಂದು 9,000 ಚಿಲ್ಲರೆ ಒಮ್ಮೆ ಕಟ್ಟಿದೆ. ಹೇಗಾದ್ರೂ ಮಾಡಿ ಅವರಿಗೆ ಬೇಕಾದದನ್ನು ಅವರು ಪಡ್ಕೊಂಡಾಗಿದೆ. ನಮಗೆ ಬೇಕಾದನ್ನು ಕೇಳುವಾಗ ಕೊಡುವುದಿಲ್ಲ. ನೀವು ಕಟ್ಟಿ ಮಾತಾಡಿ, ಕೊಟ್ಟ ಮೇಲೆ ಕಟ್ತೀವಿ ನಾವು. ಅದೇ ಯಾಕೆ ಆಗುದಿಲ್ಲ? RBI ನಿಯಮ ಪ್ರಕಾರ ನಮ್ಮ ದಾಖಲೆಗಳು ನಮಗೆ ಕೊಡಿ. ಅವರು ಒಮ್ಮೆ ಹೇಳ್ತಾರೆ ನಮ್ಮದು ಸ್ವಸಹಾಯ ಸಂಘ, ಇನ್ನೊಮ್ಮೆ ಹೇಳ್ತಾರೆ ನಮ್ಮದು ಮೈಕ್ರೋ ಫೈನಾನ್ಸ್. ಯಾವ್ದಾದ್ರು ಒಂದು ಹೇಳಿ. ವರ್ಷಕ್ಕೆ 20,000 ಕೋಟಿ ಲಾಭ ಬರ್ತಾ ಇದೆ. ಈಗಾಗಲೇ 1 ಲಕ್ಷ ಕೋಟಿ ಇವರು ಸಾಲ ಬಿಟ್ಟಿದ್ದಾರೆ. 10,000 ಕೋಟಿ ಸಾಲ ಈಗ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ನೀವು ಸಾಲ ಕಟ್ಟಿಲ್ಲ ಅಂತ ಒಬ್ಬರ ಮೇಲೆ ಕೂಡ ಕಂಪ್ಲೇಂಟ್ ಆಗಿಲ್ಲ. ಸಾಲ ಕಟ್ಟಿಲ್ಲ ಅಂತ ಯಾಕೆ ನೀವು 10 ಲಕ್ಷ ಜನರ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ? ಹೈಕೋರ್ಟ್ ಇಂದ ನಿಮ್ಮ ಮೇಲೆ ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅಂತ ಆದೇಶ ಬರ್ಲಿಕ್ಕೆ ಏನು ಕಾರಣ? RBI ನಿಯಮದಲ್ಲೇ ಇದೆ, ಒಂದು ಸಂಘಕ್ಕೆ 20 ಲಕ್ಷ ತನಕ ಸಾಲ ಕೊಡ್ತಾರೆ. RBI ಅಲ್ಲೇ ಹೇಳಿದೆ. ನೀವು ಬ್ಯಾಂಕ್ ಅಲ್ಲಿ ಹೋಗಿ ಸಂಘ ರಚನೆ ಮಾಡಿ ಬ್ಯಾಂಕ್ ಅಲ್ಲಿ ಹೋಗಿ ದಾಖಲೆ ತೋರಿಸಿ ಕೇಳಿ. ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾವು ಸವಣೂರಲ್ಲ, ಇಲ್ಲಿ ಸವಣೂರು ಪುಂಚಪ್ಪಾಡಿ ತಾಲೂಕು ಯಾವುದು? ಕಡಬ ತಾಲೂಕು, ಸವಣೂರು ಪುಂಚಪ್ಪಾಡಿ. ಈ ಏರಿಯಾಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ಗೊತ್ತಿರುವ ಹಾಗೆ ಜಯಂತ್ ಟಿ ಅವರು ಧರ್ಮಸ್ಥಳ ಸ್ವಸಹಾಯ ಸಂಘ ಅಂದ್ರೆ SKDRDPಯಲ್ಲಿ ಅಕ್ರಮ ಬಡ್ಡಿ ದಂಧೆ ನಡೀತಾ ಇದೆ ಅಂತ ಹೈಕೋರ್ಟ್ಗೆ ದೂರು ನೀಡಿದ್ದಕ್ಕೆ ಇದನ್ನು ತನಿಖೆ ಮಾಡಬೇಕು ಅಂತ ಪೊಲೀಸ್ ಮಹಾನಿರ್ದೇಶಕರಿಗೆ ಹೈಕೋರ್ಟ್ ಇಂದ ಆದೇಶ ಬಂದಿದೆ. ಪೊಲೀಸ್ ಮಹಾನಿರ್ದೇಶಕರು ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಇದರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಆದೇಶ ಮಾಡಿದೆ. ಕಳೆದ 1.5 ವರ್ಷದಿಂದ ನಾವು ಈ
ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಅಕ್ರಮ ಬಡ್ಡಿ ದಂಧೆ ನಡೀತಾ ಇದೆ. ಯಾವುದೇ ಒಂದು ನಮಗೆ ದಾಖಲೆಗಳು ಕೊಡ್ತಾ ಇಲ್ಲ, ಹೆಚ್ಚುವರಿ ಬಡ್ಡಿ ವಿಧಿಸ್ತಾ ಇದ್ದಾರೆ ಅಂತ ನಾವು ಅದ್ರ ಬಗ್ಗೆ ಹೋರಾಟದ ವಿಡಿಯೋ ಆಗಲಿ ಸಮಸ್ಯೆಗಳನ್ನಾಗಲಿ ಸಾಧಾರಣ 1.5 ವರ್ಷದಿಂದ ಒಂದು 500ಕ್ಕಿಂತ ಅಧಿಕ ವಿಡಿಯೋಗಳನ್ನು ನಾವು ಪ್ರಸಾರ ಮಾಡಿದ್ದೇವೆ. ಅದಕ್ಕೆ ಆರೋಪ ಪ್ರತ್ಯಾರೋಪ, ನಮ್ಮ ಮೇಲೆ ಸುಳ್ಳು ಕೇಸುಗಳು ಇದೆಲ್ಲ ಆಗ್ತಾ ಇತ್ತು. ಆದರೆ ಈಗ ಏನಾಗಿದೆ, ಅವರ ಮೇಲೆ ತನಿಖೆ ಬಂದ ಮೇಲೆ ಈಗ ಅಲ್ಲಲ್ಲಿ ಕತ್ತಿ ದೊಣ್ಣೆ ಇಟ್ಕೊಂಡು ಬರ್ತಾ ಇದ್ದಾರೆ, ಮನೆಗೆ ಹೊಡಿಲಿಕ್ಕೆ ಬರ್ತಾ ಇದ್ದಾರೆ. ಅವರ ಮೇಲೆ ಈಗ ಕೇಸು ದಾಖಲಾಗ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಕತ್ತಿ ದೊಣ್ಣೆ ಹಿಡ್ಕೊಂಡು ಬರ್ತಾ ಇದ್ದಾರೆ. ಇದು ರಾಜ್ಯದ ಅತಿ ದೊಡ್ಡ ಒಂದು ಸುದ್ದಿ. SKDRDP ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೈಕೋರ್ಟ್ ಇಂದ ಆದೇಶ ಬಂದಾಗ ಇದು ದೇಶದ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೇಕು. ಯಾವುದೇ ಒಂದು TV ಚಾನಲ್ ಆಗಲಿ ಪತ್ರಿಕಾ ಮಾಧ್ಯಮದಲ್ಲಿ ಇದು ಬರಲಿಲ್ಲ. 60 ಲಕ್ಷ ಜನ ಇದರಿಂದ ತೊಂದರೆಗೆ ಒಳಗಾಗಿದ್ದಾರೆ. ಕೆಲವೊಬ್ರು ಭಯ ಪಟ್ಕೊಂಡು ಈಗಲೂ ಕಟ್ತಾ ಇದ್ದಾರೆ. ಅಂದ್ರೆ ನಾವು ಕಟ್ಟಬೇಡಿ ಅಂತ ಯಾರಿಗೂ ಹೇಳಿಲ್ಲ. ನಾವು ಯಾರಿಗಾದ್ರೂ ಹೇಳಿದ್ದೇವೆ? ನೋಡಿ, ಇದೇ ತರ ಇವರು ಕೂಡ ಸ್ವಸಹಾಯ ಸಂಘದ ಸದಸ್ಯರು ತೊಂದರೆಗೊಳಗಾಗಿದ್ದಾರೆ. ಅವರು ಸಾಲ ತಗೊಂಡಿದ್ದು ಅವರ ಲೆಕ್ಕಾಚಾರ ಪ್ರಕಾರ ಮುಗಿದೋದ್ರು ಕೂಡ ಇವರು ಇನ್ನೂ ಕಟ್ಟಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕಂದರೆ ಇದು ಪ್ರತಿಯೊಬ್ಬರು ಮಾಡಬೇಕಾಗಿರುವಂಥ ಕೆಲಸ, ಅವರ ಮೇಲೆ ದೂರು ದಾಖಲು ಮಾಡಲೇಬೇಕು. ಹಾಗೆ ಇವರು ದೂರು ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಬೆಳ್ಳಾರೆ ಪೊಲೀಸ್ ಠಾಣೆಯವರಿಗೆ ನಾವು ಕೃತಜ್ಞತೆ ಹೇಳಬೇಕು. ವಿಷಯ ಏನು ಅಂತಂದ್ರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ SKDRDP BC ಟ್ರಸ್ಟ್ ಅಧ್ಯಕ್ಷರು ವೀರೇಂದ್ರ ಹೆಗಡೆ ಅವರ ಮೇಲೆ, ನಿರ್ದೇಶಕರು ಅನಿಲ್ ಅವರ ಮೇಲೆ, ಸಂಸ್ಥೆಯ ಟ್ರಸ್ಟಿನವರ ಮೇಲೆ, ಆಮೇಲೆ ಸಿಬ್ಬಂದಿಗಳ ಮೇಲೆ ಕಂಪ್ಲೇಂಟ್ ಆಗಿದೆ. ಇದು ಒಂದು ದೊಡ್ಡ ಮಟ್ಟದ ಜಯ. ಯಾಕಂದ್ರೆ ಇಲ್ಲಿವರೆಗೂ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಧರ್ಮಸ್ಥಳ ಸಂಘದ ಕಂಪ್ಲೇಂಟ್ ಕೊಟ್ರೆ ಸಮಸ್ಯೆ ಆಗ್ತಾ ಇತ್ತು. ಇವರಿಗೂ ಕೂಡ ಸಮಸ್ಯೆ ಆಗಿದೆ. ಅದು ಏನೆಲ್ಲ ಸಮಸ್ಯೆ ಆಗಿದೆ ಅಂತ ಅವರ ಹತ್ರ ನಾವು ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ನೀವು ಸದಸ್ಯರಲ್ಲ? ನಿಮ್ಮ ಪತ್ನಿಯವರು? ಎಷ್ಟು ವರ್ಷ ಆಯ್ತು ಈ ಸಂಘಕ್ಕೆ ಸೇರಿ? 10 ವರ್ಷಗಳಿತ್ತು. 10 ವರ್ಷ ಆಯ್ತು. 10 ವರ್ಷ ಆಯ್ತು. ಸ್ಟಾರ್ಟಿಂಗ್ ನಿಮ್ಮ ಮನೆ ಹತ್ರ ಬಂದು ಸಂಘಕ್ಕೆ ಸೇರ್ಬೇಕು ಅಂತ ಯಾರು ಹೇಳಿದ್ರು? ಅವರೇ ಎಲ್ಲ ಬಂದು ಸಂಘದ ನಡೆಸುವವರು ಬಂದು ಒಂದು ಹೀಗೆ ಸೇರಿ ಅದರಲ್ಲಿ ಲೋನ್ ಕೊಡ್ತೇವೆ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ಫಸ್ಟಿಗೆ ಸೇರಿಸಿದ್ರು. ನಂತರ ಅದರಲ್ಲಿ ಉಳಿತಾಯ ಕಟ್ಟಬೇಕು, ಮತ್ತೆ ಅದರಿಂದ ಸಾಲ ಪಡೆದು ಅದಕ್ಕೆ ಅದು ಕೊಡ್ತೇವೆ ಇದು ಕೊಡ್ತೇವೆ ಅಂತ ಎಲ್ಲ ಹೇಳಿ ನಮ್ಮನ್ನು ಸೇರಿಸಿ ನಾವು ಸಾಲ ತೆಗೆದುಕೊಂಡೆವು, ಮತ್ತೆ ಕಟ್ಟುತ್ತಾ ಇದ್ದೆವು. ಈಗ ಒಂದೂವರೆ ತಿಂಗಳು ದಾಟಿತು. ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು, ಕೆಲಸ ಎಲ್ಲ ಇಲ್ಲ. ಹಾಗೆ ಇರುವಾಗ ಒಂದು ಸಲ ಬಂದವರು ಹಾಗೆ ಕಟ್ಟಿದ್ರೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ, ಅಲ್ಲಿಗೆ ಬರಬೇಕು ಇಲ್ಲಿಗೆ ಬರಬೇಕು ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು. ಅದಕ್ಕೆ ನಾವು ಕೇಳಿದ್ದೇವೆ ಅವರಲ್ಲಿ, ನಮಗೆ ಸರಿಯಾದ ದಾಖಲಾತಿಗಳನ್ನು ಕೊಡದಿದ್ದರೆ ನಾವು ಸಾಲ ಕಟ್ಟುವುದೇ ಇಲ್ಲ ಅಂತ ಹೇಳಿದ್ವು. ಇನ್ನು ಮುಂದೆ ನೀವು ಬರುವಾಗ ಅದನ್ನು ತಂದು ನಮ್ಮ ಕೈಗೆ ಕೊಟ್ಟರೆ ಮಾತ್ರ ನಾವು ಕಟ್ಟುತ್ತೇವೆ ಅಂತ ಹೇಳಿದ್ದೇವೆ. ಈಗ ಧರ್ಮಸ್ಥಳ ಸಂಘದಲ್ಲಿ ನಿಮಗೆ ಸರಿಯಾದ ದಾಖಲೆ ಇಲ್ಲ, SKDRDP ಅವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಯಾವಾಗ ಗೊತ್ತಾಯ್ತು? ಅದೇ ಒಂದೊಂದು ನಮ್ಮ ಪುಸ್ತಕ ಲೆಕ್ಕಾಚಾರವನ್ನೆಲ್ಲ ನೋಡ್ತಾ ಹೋಗುವಾಗ ನನಗೆ ಹಾಗೆ ಅನಿಸಿತು. ನೀವೇ ಲೆಕ್ಕಾಚಾರ ಮಾಡಿದ್ರಿ? ಈಗ ನಮ್ಮ ವಿಡಿಯೋಗಳನ್ನೆಲ್ಲ ನೋಡಿದಿರಿ ಅಂತ ನೀವು ಹೇಳಿದ್ರಿ. ಹೌದು, ನೀವೇ ಲೆಕ್ಕಾಚಾರ ಮಾಡಿದ್ರಿ? ಲೆಕ್ಕಾಚಾರ ಮಾಡಿದ್ದೇವೆ. ಲೆಕ್ಕಾಚಾರ ಮಾಡಿದಾಗ ಅದೇ ನಮ್ಮಿಂದಲೇ ಜಾಸ್ತಿ ಅವರಿಗೆ ಹೋಗಿದಂತ ಲೆಕ್ಕಾಚಾರ ಆಗ್ತದೆ. ಈಗ ಎಷ್ಟು ಬಾಕಿ ಇದೆ? ಇನ್ನು ಅವರ ಲೆಕ್ಕದಲ್ಲಿ 59,000 ಆಗ್ಬೇಕಂತ ಹೇಳಿದ್ದಾರೆ. ನಮ್ಮ ಲೆಕ್ಕದಲ್ಲಿ ಲೆಕ್ಕ ನೋಡುವಾಗ ಅಷ್ಟು ಕಾಣುವುದಿಲ್ಲ. ಅಂದ್ರೆ PRK ಅದೆಲ್ಲ ಕೂಡಿಸಿ ಕಟ್ಟಿ ಆಗಿದೆ. ನಿಮ್ಮ ಲೆಕ್ಕದಲ್ಲಿ ಕಟ್ಟಿ ಆಗಿದೆ. ಲೆಕ್ಕದಲ್ಲಿ ಇನ್ನೂ ಕೂಡ 59,000 ಬಾಕಿ ಅಂತ ಹೇಳಿದ್ದಾರೆ. ಅದಕ್ಕೆ ಇನ್ನು ಮುಂದೆ ನಾವು ಅದೇ ಕಟ್ಟಬೇಕಾದ್ರೆ ನಮಗೆ ಬ್ಯಾಂಕಿನ ಇದೆಲ್ಲ ಕೊಡ್ಬೇಕು, ನಮಗೆ ಸರಿಯಾದ ಇದು ದಾಖಲಾತಿಗಳನ್ನು ಪಾಸ್ ಪುಸ್ತಕ ಕೊಡ್ಬೇಕು, ಉಳಿತಾಯಕ್ಕೆ ಪಾಸ್ ಪುಸ್ತಕ ಕೊಡ್ಬೇಕು. ಇಲ್ಲಿವರೆಗೆ ನಿಮಗೆ ಬ್ಯಾಂಕಿನಿಂದ ಕೊಟ್ಟಿದ್ದು, ಹೌದು, ನೀವು ಕಟ್ಟಿದ್ದು ಎಲ್ಲದಕ್ಕೂ ಸ್ಟೇಟ್ಮೆಂಟ್ ಕೊಡ್ಬೇಕಂತ. ಕೊಟ್ರೆ ಮಾತ್ರ ಕಟ್ಟುತ್ತೇವೆ. ಅದು ಕೂಡ ಬ್ಯಾಂಕಿಗೆ ಕಟ್ಟುವುದಂತ ಲೆಕ್ಕಾಚಾರ ಮಾಡಿ ನಾವು ನಿಲ್ಲಿಸಿದ್ದೇವೆ. ಈಗ 1.5 ತಿಂಗಳಾಯ್ತು. 1.5 ತಿಂಗಳು ಕಲಿಯಿತು. ಆಮೇಲೆ ಏನಾಯ್ತು? ಇಲ್ಲಿ ಬಂದ್ರ? ನಂತರ ಬರಲಿಲ್ಲ. ಬಂದ್ರಂತೆ ನಾವು ಕೆಲಸಕ್ಕೆ ಹೋಗಿದ್ದೆವು. ಅಲ್ಲಿ ಮೇಲೆ ನಿಂತು ಇವರನ್ನು ಕರೆದು ಹೇಳಿದ್ರಂತೆ ಸಾಲ ಕಟ್ಲಿ ಸ್ವಲ್ಪ ಸ್ವಲ್ಪ ಅಂತ.
ಅವ್ರು ಆಯ್ತು ಹೇಳ್ತೇವೆ ಅಂತ ಹೇಳಿ ಆಗ ಅಷ್ಟು ಹೇಳಿ ಹೋದವರು ಮತ್ತೆ ಬರ್ಲಿಲ್ಲ. ಬರ್ಲಿಲ್ಲ. ಇಲ್ಲ ಇಲ್ಲ. ಉಳಿತಾಯಕ್ಕೆ ಪಾಸ್ ಪುಸ್ತಕ ಏನಾದ್ರು ಕೊಟ್ಟಿದ್ದಾರೆ? ಏನು ಕೊಡ್ಲಿಲ್ಲ ಸರ್. ಎಲ್ಲಿದೆ ಅಂತಾನೆ ನಿಮಗೆ ಗೊತ್ತಿಲ್ಲ? ಗೊತ್ತೇ ಇಲ್ಲ. ಅವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದಾರೆ ಪಾಸ್ ಪುಸ್ತಕ ಕೊಡ್ತೇವೆ, ಉಳಿತಾಯಕ್ಕೆ ಬಡ್ಡಿ ಕೊಡ್ತೇವೆ ಅಂತ ಹೇಳಿಲ್ವಾ? ಹೇಳಿದ್ದಾರೆ. ನಿಮಗೆ ಯಾವಾಗ್ಲೂ ಅದು ಉಪಯೋಗಕ್ಕೆ ಬರ್ಲಿಲ್ಲ. ಆಮೇಲೆ ಇನ್ಸೂರೆನ್ಸ್ಗಳು ಯಾವುದೆಲ್ಲ ಕಟ್ಟಿದ್ದೀರಾ? PRK ಮತ್ತೆ ಮೈಕ್ರೋ ಬಜೆಟ್ ಇದೆಲ್ಲ ಕಟ್ಟಿದ್ದೇವೆ. ಅದು PRK ಬಾಂಡ್ ಕೊಡಿ ಅಂತ ಹೇಳುವಾಗ ಅದು ಕೊಟ್ಟಿದ್ದೇವೆ ಅಂತ ಹೇಳಿದ್ರು ಮೊನ್ನೆ. ಕೊಟ್ಟಿದ್ದೇವೆ, ನಾವು ಕೊಟ್ಟಿದ್ದೇವೆ. ಇಲ್ಲಿ ಹುಡುಕುವಾಗ ಇಲ್ಲಿ ಕೊಡ್ಲಿಲ್ಲ, ಏನು ಯಾರಿಗೂ ಕೊಡ್ಲಿಲ್ಲ. ಒಬ್ರಿಗೆ ಕೊಟ್ಟಿದ್ದಾರೆ, ಅವರಿಗೆ ಮಾತ್ರ ಕೊಟ್ಟಿದ್ದಾರೆ, ಬೇರೆ ಯಾರಿಗೂ PRK ಬಾಂಡ್ ಕೊಡ್ಲಿಲ್ಲ. ನಿಮಗೆ ಕೊಟ್ಟಿದ್ದಿದ್ರೆ ಅವರಿಗೆ ವರ್ಷ ರಿನ್ಯೂವಲ್ ಆಗ್ಬೇಕು ಅದು PRK. ಹೌದು, ವರ್ಷ ರಿಸಿಪ್ಟ್ ಆದ್ರೂ ಕೊಡ್ಬೇಕು. ಹೌದೌದು. ನಾನು ಕೇಳಿದೆ, ಇಲ್ಲಿ LIC ಪ್ರಕಾಶ್ ಅಂತ ಇದ್ದಾರೆ, ಅವರು ರಿಸಿಪ್ಟ್ ಕೊಡ್ತಾರೆ ಅಂತದ್ದು ನೀವು ಯಾವ್ದು ಕೊಡ್ಲಿಲ್ಲಲ್ಲ. ಅದಕ್ಕೆ ಹೇಳಿದ್ರು ನೀವು ಇಲ್ಲಿ ಉಡುಪಿಗೆ ಹೋಗಿ, ಉಡುಪಿ ಅಲ್ಲಿಗೆ ಹೋಗಿ ಅಂತ. ಇದೆಲ್ಲ ನೀವು ಮಾಡಿ ನಂತರ ನಮ್ಮನ್ನು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಯಾಕೆ ಹೇಳ್ತೀರಿ? ಮಾಡಿಕೊಂಡು ಬಂದದ್ದು ನೀವು. ಈ ನಿಮ್ಮಲ್ಲಿ ಗೆಲ್ಲುವಾಗ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ತೀರಲ್ಲ, ನಾವು ಎಲ್ಲಿಗೆ ಹೋಗುವುದು ಅಂತ ಎಲ್ಲ ತುಂಬಾ ನಾನು ಕೇಳಿದೆ ಅವರಲ್ಲಿ. ಕೇಳುವಾಗ ಅದೇ ಮತ್ತೆ ಮಾತಾಡಿದ್ರು, ಸೀದಾ ಹೋದ್ರು. ನಿಮಗೆ ಆಗಿರುವಂತ ಸಮಸ್ಯೆ ನಿಮ್ಮ ಊರಲ್ಲಿ ಬೇರೆಯವರಿಗೂ ಇದೇ ತರ ಇದೆಯಾ? ಇದ್ದೆ ಸರ್. ನಿಮಗೊಬ್ಬರಿಗೆನಾ? ಇಲ್ಲ, ಎಲ್ಲರಿಗೂ ಇದೆ. ಆದ್ರೆ ಯಾರು ಅದನ್ನು ಮಾತಾಡುದಿಲ್ಲ ಸರ್. ಭಯ ಬರ್ತಾರೆ. ನಿಮ್ಮ ಹತ್ರ ಹೇಳ್ತಾರಾ? ಅದೇ ನಮ್ಮ ಹತ್ರ ಎಲ್ಲರೂ ಹೇಳುವಂತದ್ದು, ಈಗ ಸಾಲ ಕಟ್ಟಿದಷ್ಟು ಮುಗಿಯುವುದಿಲ್ಲ, ಎಲ್ಲರೂ ಕೂಡ ಹೇಳ್ತಾರೆ ಸರ್, ಹೇಳ್ತಾರೆ. ಆದ್ರೆ ಮುಂದೆ ಬಂದು ಅದರ ಮಾತಾಡ್ಲಿಕ್ಕೆ ರೆಡಿ ಇಲ್ಲ, ನಿಲ್ಲುವುದಿಲ್ಲ ಅವರು. ಈಗ ನೀವು ಬೆಳ್ಳಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಯಾವಾಗ ಕೊಟ್ಟಿದ್ದು? ಯಾವ ಕಾರಣಕ್ಕೆ ಕೊಟ್ಟಿದ್ದು ನೀವು? ಅದೇ ಕೊಟ್ಟದ್ದು ಇದೇ ಸಮಸ್ಯೆಗಾಗಿ ಕೊಟ್ಟದ್ದು, ಹೀಗೆ ಅಂತ ನಾವು ಹೇಳಿ ಕೊಟ್ಟದ್ದು. ಕೊಡುವಾಗ ಹೇಳಿದ್ರು ಅದರಲ್ಲಿ ಹೆಸರೆಲ್ಲ ಬರಬೇಕು, ಬರೆದು ತಂದ್ರೆ ನಾವು ತಕೊಳ್ತೇವೆ ಅಂತ ಹೇಳಿದ್ರು ಫಸ್ಟಿಗೆ ಕೊಂಡೋಗಿ ಕೊಡುವಾಗ. ಕಳೆದ ವಾರ ಕೊಟ್ಟದ್ದು. ಅದಕ್ಕೆ ಅವರ ಹೆಸರೆಲ್ಲ ಬರಲಿಲ್ಲ, ನೀವು ಇಷ್ಟು ಬಾಕಿ ಇದೆ, ಇಷ್ಟು ಸೆಕೊಂಡಿದ್ದೇವೆ ಅಂತ ಎಲ್ಲ ಬರಲಿಲ್ಲ, ನಾಳೆ ಬರೆದು ತನ್ನಿ ಅಂತ ಹೇಳಿದ್ರು. ಅವರ ಹೆಸರೆಲ್ಲ ಬರೆದು ಆಯ್ತು ನಾಳೆ ತರ್ತೇವೆ ಅಂತ ಹೇಳ್ತಿದ್ರು. ಈ ಕಾಪಿಯನ್ನು ಅವರೇ ಇಟ್ಟುಕೊಂಡ ನಂತರ ಆಯ್ತು ನಾಳೆ ಬನ್ನಿ ಆಗದೆ ಅಂತ ಹೇಳಿದ್ರು. ಆಯ್ತು ನಾವು ಬರ್ತೇವೆ ಅಂತ ಹೊರಗಡೆ ಬಂದು ನಮ್ಮಷ್ಟಿಗೆ ನಾವು ಮರದ ಬುಡದಲ್ಲಿ ಏನೋ ಮಾತಾಡ್ತಿರುವಾಗ ಕಾಲ್ ಬಂತು ಅವ್ರದ್ದು ಸ್ಟೇಷನ್ ಇಂದ. ಕಾಲ್ ಬಂದು ಯಾಕೆ ಕರೆದಂತ ವಾಪಸ್ಸು ಹೋದಾಗ ಎಲ್ಲ ಮಾತಾಡಿ ಕೇಳಿದ್ರು, ಆಯ್ತು ನಿಮ್ಗೆ ಬಂದದಕ್ಕೆ ಇದೊಂದು ರಿಜಿಸ್ಟರ್ ಇಲ್ಲಿಂದ ಕೊಡ್ತೇವೆ ನಾವು, ಮತ್ತೆ ನಾಳೆ ಬರಬೇಕು, ಮರುದಿನ ಬರ್ಬೇಕಂತ ಹೇಳಿದ್ರು. ನಾವು ಹೋಗ್ಲಿಲ್ಲ. ಈ ಕಾಪಿಯನ್ನು ಕೊಟ್ಟರು ಅವರು. ಇದು NCR ಕಾಪಿ ಕೊಟ್ಟಿರೋದು. ಇದ್ರ ಮೇಲೆ FIR ಮಾಡ್ಲಿಕ್ಕೆ ಹೇಳಿದ್ರ ನೀವು? ಹೇಳಿದ್ದೇವೆ. ಅವರನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಯಾರನ್ನು? ಅದೇ ನಮ್ಮ ಎದುರಿನ ಇದರ ಸಂಘದವರನ್ನು. ನಾಳೆ ಬರ್ತೇವೆ ಅಂತ ಹೇಳಿದ್ದೇವೆ. ಅಲ್ಲ, ಅವರು ಕರೀಲಿಕ್ಕಿಲ್ಲ, ಅವರು ಪೊಲೀಸ್ನವರು ಕರಿಬೇಕು. ಹೌದೌದು. ನೀವು ದೂರು ಕೊಡ್ಲಿಕ್ಕೆ ಮಾತ್ರ. ಹೌದು, ಕರೆಯೋದು ಅವರು, ವಿಚಾರ ಮಾಡ್ಲಿಕ್ಕೆ ಅವರು, ನೀವು ಕರ್ಕೊಂಡು ಹೋಗ್ಲಿಕ್ಕಿಲ್ಲ. ಹೌದೌದು. ನಾವು ಅಷ್ಟು ಕೊಟ್ಟು ಬಂದು ಇವಾಗ ಇದ್ದೇವೆ. ಇದು ಸುದ್ದಿ ಇಲ್ಲ ಏನೋ ಅವ್ರದ್ದು. SKDRDP ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾಗ ತುಂಬಾ ಜನ ಕಂಪ್ಲೇಂಟ್ ತಗೊಳ್ಳೋದಿಲ್ಲ, ಈ ತರ ಎಲ್ಲ ಸಮಸ್ಯೆ ಇದೆ. ಆದ್ರೆ ನೋಡಿ, ಇಲ್ಲಿ ನಾನು ಹೇಳ್ತೀನಿ ನೋಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದಿಂದ ಫಿರ್ಯಾದುದಾರರು ಸಾಲ ಪಡೆದಿದ್ದು ಪ್ರಸ್ತುತ ಫಿರ್ಯಾದುದಾರರ ಸಾಲದ ಕಂತು ಪಾವತಿಸಲು ಬಾಕಿ ಇರುವುದರಿಂದ SKDRDP ಟ್ರಸ್ಟ್ನ ಸಂಸ್ಥೆಯ ಅಧ್ಯಕ್ಷರಾದ ಅನಿಲ್ ಕುಮಾರ್, ಟ್ರಸ್ಟ್ನ ಸದಸ್ಯರು ಮತ್ತು ಸಿಬ್ಬಂದಿಗಳು ಕಿರುಕುಳ ನೀಡುತ್ತಿರುವ ಬಗ್ಗೆ, ಅಂದರೆ ಸ್ಪಷ್ಟವಾಗಿ ಬರೆದಿದ್ದಾರೆ ಇಲ್ಲಿ. SKDRDPಯ ಅಧ್ಯಕ್ಷರು, ಈಗ ನಿರ್ದೇಶಕರು ಅಂತ ಆಗಬೇಕು, ಇರು ಅನಿಲ್ ಅವರು ನಿರ್ದೇಶಕರಾದ ಅನಿಲ್ ಕುಮಾರ್, ಆಮೇಲೆ ಟ್ರಸ್ಟ್ನ ಸದಸ್ಯರು, ಆಮೇಲೆ ಸಿಬ್ಬಂದಿಗಳು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ. ಯಾಕಂದರೆ ಇಲ್ಲಿವರೆಗೂ, ಯಾಕಂದರೆ ಈ ಥರ ಬರೀಲಿಕ್ಕೆ ಒಂದು ಕಾರಣ ಉಂಟು. ಯಾಕಂದರೆ ಹೈಕೋರ್ಟಿಂದ ಪೊಲೀಸ್ ಮಹಾನಿರ್ದೇಶಕರಿಗೆ SKDRDP ಅವರು ಅಕ್ರಮ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ ಅಂತ ಕೋರ್ಟಲ್ಲೇ ಡಿಸೈಡ್ ಮಾಡಿದ್ದಾರೆ. ಇದರ ಬಗ್ಗೆ ತನಿಖೆ ಮಾಡಿ ಅಂತ ಆದೇಶ ಕೊಟ್ಟಿದ್ದಾರೆ. ಇದು ವರದಿ ಕೊಡಬೇಕು ಅಂತ. ಈ ಪೊಲೀಸ್ ಮಹಾನಿರ್ದೇಶಕರು ಎಲ್ಲಾ ಪೊಲೀಸ್ ಠಾಣೆಗಳಿಗೆ, ಈ ಬಳ್ಳಾರಿ ಪೊಲೀಸ್ ಠಾಣೆಗಳಿಗೂ ಬಂದಿದೆ. ಹಾಗಾಗಿ ಅವರು ಕಂಪ್ಲೇಂಟ್ ತಗೊಂಡಿದ್ದಾರೆ. ಇಲ್ಲಿವರೆಗೂ ಕೂಡ ಪೊಲೀಸ್ ಸ್ಟೇಷನ್ ವರೆಗೂ ಭಯ ಇತ್ತು. ಇಲ್ಲಿವರೆಗೂ ಏನಾಗಿತ್ತು ಅಂದ್ರೆ, ಮೇಲಾಧಿಕಾರಿಗಳು ನಮ್ಮನ್ನು ತಗೊಳ್ಬೇಡಿ ಅಂತ ಹೇಳ್ತಾರೆ. SKDRDP ಅಧ್ಯಕ್ಷರಾಗ್ಲಿ ಈ ನಿರ್ದೇಶಕರ ಹೆಸರು ಹಾಕಿ ನೀವು ಕೊಡಬೇಡಿ, ನಿಮ್ಮ ಮನೆಗೆ ಬಂದಿದ್ದು ಯಾರು ಅವರ ಹೆಸರು ಮಾತ್ರ ಹಾಕಿ ಅಂತ ಇಲ್ಲಿವರೆಗೂ
ಹೇಳ್ತಾ ಇದ್ರು. ಆದ್ರೆ ಈಗ ಮೇಲಾಧಿಕಾರಿಗಳೇ ಆರ್ಡರ್ ಆಗಿದೆಲ್ಲ ಕಂಪ್ಲೇಂಟ್ ತಗೊಳ್ಬೇಕು, ಯಾರ ಮೇಲೆ ಅವರು ಕಂಪ್ಲೇಂಟ್ ಕೊಡ್ತಾರೆ ಅವರ ಹೆಸರು ಹಾಕಿಯೇ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು. ಆದ್ರಿಂದ ಎಲ್ಲರಿಗೂ ನಾವು ಹೇಳುವಂತದ್ದು, ನಿಮಗೆ ತೊಂದರೆ ಆಗಿದ್ರೆ ಯಾವ ತರ ಅಂದ್ರೆ ಮನೆಗೆ ಬಂದು ಗಲಾಟೆ ಮಾಡಿದ್ದಾರೆ ಅಂತಲ್ಲ, ನಿಮ್ಮ ಹಕ್ಕುಗಳು ಬ್ಯಾಂಕ್ ಪಾಸ್ ಪುಸ್ತಕ ಆಗ್ಲಿ, ಉಳಿತಾಯಕ್ಕೆ ಪಾಸ್ ಪುಸ್ತಕ ಆಗ್ಲಿ, ಯಾವುದೇ ಒಂದು ಇನ್ಸೂರೆನ್ಸ್ ಬಾಂಡ್ಗಳಾಗ್ಲಿ ಒರಿಜಿನಲ್, ಯಾವ ತರ ಅಂದ್ರೆ ನಿಮಗೆ ಒರಿಜಿನಲ್ ಬಾಂಡ್ ಅವರು ಕೊಡಬೇಕು. ಅದನ್ನು ನೀವು ಯಾವುದೇ ಒಂದು LIC ಆಫೀಸಲ್ಲಿ ನೀವು ಚೆಕ್ ಮಾಡಬೇಕು, ಅಲ್ಲಿ ಕಟ್ಲಿಕ್ಕೆ ಆಗ್ತದೆ, ಅದ್ರ ಇನ್ಸೂರೆನ್ಸ್ ಏನು ರಿನ್ಯೂವಲ್ ಆಗಿದೆಯಾ, ಪೆಂಡಿಂಗ್ ಇದೆಯಾ, ನಿಮ್ಮ ಡೀಟೇಲ್ಸ್ ನಿಮ್ಮ ಮೊಬೈಲಲ್ಲೇ ನೋಡ್ಬೋದು. ಡೀಟೇಲ್ಸ್ ಬಂದ್ರೆ ಬೇರೆ ಇನ್ಸೂರೆನ್ಸ್ ಆಫೀಸಲ್ಲಿ ಕಟ್ಲಿಕ್ಕೆ ಆದ್ರೆ ಮಾತ್ರ ಅದು ಒರಿಜಿನಲ್, ಇಲ್ಲ ಅಂದ್ರೆ ಡೂಪ್ಲಿಕೇಟ್. PRK ಕೂಡ ಅಷ್ಟೇ, ಒಬ್ಬರಿಗೆ PRK ಬಾಂಡ್ ಕೊಟ್ಟಿದ್ದಾರೆ, ನಾವು ಅದನ್ನು ಕೂಡ ತೋರಿಸ್ತಾ ಇದೀವಿ, ಅವರಿಗೆ ಮಾತ್ರ ಯಾಕೆ ಕೊಟ್ಟಿದ್ದೀರಿ, ಬೇರೆಯವರಿಗೆ ಯಾಕೆ ಕೊಟ್ಟಿಲ್ಲ, ಅದ್ರಲ್ಲೂ ಕೂಡ ಮೋಸ. 83 ರೂಪಾಯಿ 1 ಲಕ್ಷಕ್ಕೆ ವರ್ಷಕ್ಕೆ ಕಟ್ಲಿಕ್ಕಿರೋದು, ಆದ್ರೂ ಕೂಡ ಅವರು ತಗೊಳ್ತಾ ಇರೋದು 1200 ರೂಪಾಯಿ, ಅದು ಕೂಡ ಯಾವುದೇ ಬಾಂಡ್ ಇಲ್ಲದೆ. ವರ್ಷಕ್ಕೆ 600 ಕೋಟಿ ರೂಪಾಯಿ ಇವರು ಕಲೆಕ್ಷನ್ ಮಾಡ್ತಾರೆ, ಅದಕ್ಕೆ ಯಾವುದೇ ದಾಖಲೆ ಇಲ್ಲ. ಇದನ್ನು ಕೂಡ ತನಿಖೆ ಆಗ್ಬೇಕು. ಆದ್ರೆ ಇದನ್ನು ಕೂಡ ನೀವು ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು. ಅವರು ಕೊಡುವುದಿಲ್ಲ, ಇಲ್ಲಿವರೆಗೂ ಕೊಟ್ಟಿಲ್ಲ, ಅದಕ್ಕೋಸ್ಕರ ನೀವು ಇದರ ಮೇಲೆ ಕಂಪ್ಲೇಂಟ್ ಮಾಡಲೇಬೇಕು. ಯಾರ ಮೇಲೆ? SKDRDP ಟ್ರಸ್ಟ್ನ ಅಧ್ಯಕ್ಷರು, ಯಾರು? ವೀರೇಂದ್ರ ಹೆಗಡೆ ಅವರ ಹೆಸರು ಹಾಕಿ ಕಂಪ್ಲೇಂಟ್ ಮಾಡಬೇಕು. ವೀರೇಂದ್ರ ಹೆಗಡೆ ಅವರ ಹೆಸರು ಹಾಕಿ ಕಂಪ್ಲೇಂಟ್ ಮಾಡಿ, ನಿರ್ದೇಶಕರು ಅನಿಲ್ ಕುಮಾರ್, ಮತ್ತೆ ಟ್ರಸ್ಟಿನ ಸದಸ್ಯರು, ಆಮೇಲೆ ಈ ಟ್ರಸ್ಟ್ನ ಕೆಲಸದವರು, ಈ ಅಧಿಕಾರಿ ಅಂತ ಹೇಳ್ತಾರಲ್ಲ ಸಿಬ್ಬಂದಿಗಳು, ಅವರ ಮೇಲೆ ಕೂಡ ಕಂಪ್ಲೇಂಟ್ ಮಾಡಲೇಬೇಕು. ತನಿಖೆ ಆಗ್ಬೇಕು. ಇದು ನಾವು ಹೇಳುವಂತದ್ದು, ನಾವು ಕಟ್ಟಬೇಡಿ ಅಂತ ಯಾರಿಗೂ ಹೇಳುದಿಲ್ಲ, ಕಟ್ಲೇಬೇಕು. ಸಾಲ ತಗೊಂಡ್ಮೇಲೆ ಕಟ್ಲೇಬೇಕು. ನಿಮಗೂ ನಾವು ಹೇಳ್ತೇವೆ, ಸಾಲ ತಗೊಂಡ್ಮೇಲೆ ಕಟ್ಲೇಬೇಕು. ಅದೇ ರೀತಿ RBI ನಿಯಮ ಪ್ರಕಾರ 5% ಗಿಂತ ಜಾಸ್ತಿ ನೀವು ಇಲ್ಲಿವರೆಗೂ ಕಟ್ಟಿದ್ರೆ ಅದು ನಿಮ್ಗೆ ಬಡ್ಡಿ ಸಮೇತ ನಿಮ್ಗೆ ರಿಟರ್ನ್ ಸಿಗ್ಲೇಬೇಕು. ಇದು ಎಲ್ಲಿ ತೀರ್ಮಾನ ಆಗ್ಬೇಕು? ಹೈಕೋರ್ಟ್ ಅಲ್ಲಿ ಈಗ ಆದೇಶ ಬಂದಿದೆ, ಹೈಕೋರ್ಟ್ ಅಲ್ಲೇ ತೀರ್ಮಾನ ಆಗ್ಬೇಕು. ನೀವು ಕಟ್ಲಿಕ್ಕಿದ್ರೆ ನೀವು ಕಟ್ಲೇಬೇಕು, ಅದು ತೀರ್ಮಾನ ಆಗ್ಲಿ. ಒಂದು ವೇಳೆ ಅವರು ಕೊಡ್ಲಿಕ್ಕಿದ್ರೆ 1 ರೂಪಾಯಿ ಕೂಡ ನಾವು ಬಿಡ್ಲಿಕ್ಕಿಲ್ಲ, ಕೊಡ್ಲೇಬೇಕು. ಇದಕ್ಕೋಸ್ಕರ ಅವರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾಕಂದ್ರೆ ಈ ಎಲ್ಲ ದಾಖಲೆಗಳು ನಮಗೆ ಸಿಗ್ಲಿಲ್ಲ. ಸರ್ಕಾರದಿಂದ ಬರುವ ಸಬ್ಸಿಡಿಯನ್ನು ಇವರು ತಿಂದಾಕ್ತಾ ಇದ್ದಾರೆ. NRL ಮೆಸೇಜ್ ನಾನು ಇವಾಗಲೇ ನಿಮಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೇನೆ, ದಾಖಲೆ ಕೂಡ ಕೊಟ್ಟಿದ್ದೇನೆ. ಯಾಕಂತಂದ್ರೆ ಎಲ್ಲಾ ಸಂಘಗಳು ಕೂಡ ಇದರಲ್ಲಿ ರಿಜಿಸ್ಟರ್ ಆಗಿದೆ. ಧರ್ಮಸ್ಥಳ ಸಂಘ ಅಂತ ಹೇಳ್ತಿರಲ್ಲ, ಇದು BC ಟ್ರಸ್ಟ್. ಅವ್ರು ಹೇಳ್ತಾರೆ ಇದು BC ಟ್ರಸ್ಟ್, ಅದಕ್ಕೆ CC ಅಕೌಂಟು, ಅದಕ್ಕೆ ಪಾಸ್ ಪುಸ್ತಕ ಬರುದಿಲ್ಲ. ಹಾಗಾದ್ರೆ NRL ಮೆಸೇಜ್ ವಿಷಯ ಯಾಕೆ ನೀವು ಎತ್ತಿದ್ರಿ? NRL ಮೆಸೇಜ್ ಅಲ್ಲಿ ಇದು ಯಾಕೆ ರಿಜಿಸ್ಟರ್ ಆಗಿದೆ ಅದು ಹೇಳ್ಬೇಕಲ್ಲ. ಈಗ ನಿಯಮ ಪ್ರಕಾರನೇ NRL ಮೆಸೇಜ್ RBI ರೂಲ್ಸ್ ಪ್ರಕಾರನೇ ನಡಿಬೇಕಲ್ಲ ಸಂಘ. ಎಲ್ಲಿ ನಡೀತಾ ಇದೆ? ವಾರದ ಬಡ್ಡಿ ಕಲೆಕ್ಷನ್ ಮಾಡುವಾಗಿಲ್ಲ, ಆದ್ರೆ ಇಲ್ಲಿ ವಾರದ ಬಡ್ಡಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ನೀವು ಕಟ್ಲಿಕ್ಕಿರುವಂತದ್ದು ತಿಂಗಳಿಗೆ ಒಮ್ಮೆ, ಇಲ್ಲಾಂದ್ರೆ 3 ತಿಂಗಳಿಗೊಮ್ಮೆ. ಅದು ಯಾರು ತೀರ್ಮಾನ ಮಾಡ್ಬೇಕು? ನಿಮ್ಮ ಸಂಘದ ಸದಸ್ಯರು ನೀವು ತೀರ್ಮಾನ ಮಾಡ್ಬೇಕು. BC ಟ್ರಸ್ಟ್ ನ ಕೆಲಸ ಏನು? ನಿಮ್ಮ ಸಂಘದ ಸದಸ್ಯರು ಒಂದು 10 ಜನರನ್ನು ಒಟ್ಟು ಸೇರಿಸಿ ಅವರನ್ನು ಬ್ಯಾಂಕಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರು ಒಂದು ಸಂಘ ರಚನೆ ಮಾಡಿ ಒಂದು ಅಕೌಂಟ್ ಓಪನ್ ಮಾಡುದು ಅಷ್ಟೇ ಕೆಲಸ. ಆಮೇಲೆ ಸಾಲ ಕೊಡುದೇ ಬ್ಯಾಂಕಿನವರು, ಕಟ್ಟುದು ನೀವೇ ಹೋಗಿ ಸಾಲ ಕಟ್ಟಬೇಕು. ನಿಮ್ಮ ಸಂಘದ ಅಕೌಂಟ್ಗೆ ಸಾಲದ ಹಣ ಬರಬೇಕು. ಆದ್ರೆ ಇಲ್ಲಿ ಎಲ್ಲಿಂದ ಬರ್ತಾ ಇದೆ? ಟ್ರಸ್ಟಿನ ಅಕೌಂಟ್ ಇಂದ ನಿಮ್ಮ ಅಕೌಂಟ್ಗೆ ಸಾಲ ಬರ್ತಾ ಇದೆ. ನೋಡಿ, ಟ್ರಸ್ಟಿನ ಅಕೌಂಟ್ ಇಂದ ಸಾಲ ಇವರ ಅಕೌಂಟ್ಗೆ ಬರ್ತಾ ಇದೆ ಅಂದ್ರೆ, ಯಾಕಂದ್ರೆ ಪ್ರತಿಯೊಬ್ರು ಚೆಕ್ ಮಾಡಿ. ನಾವು ಸುಳ್ಳು ಹೇಳ್ತಾ ಇದ್ದೇವೆ ಅಂತಂದ್ರೆ ನಮಗೆ ದಾಖಲೆ ತೋರಿಸಿ. ನಾವು ಇಲ್ಲಿವರೆಗೂ ನೋಡಿ, ಮೊನ್ನೆ ಕಡಬದಲ್ಲಿ ಗಲಾಟೆ ಮಾಡಿದ್ರು, ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಿರ್ಬೋದು, 200-300 ಜನ ಬಂದಿದ್ದಾರೆ. ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದಿದ್ದು 40 ಜನ. ಅದು ಕೂಡ ಒಳಗಡೆ ಬನ್ನಿ ಅಂತ ಕರೆದಾಗ ಬಂದಿದ್ದು 10 ಜನ ಮಾತ್ರ. ಅದ್ರಲ್ಲೂ ಕೂಡ ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ಲಿಕ್ಕೆ ಬಂದಿದ್ದು 4-5 ಜನ ಮಾತ್ರ. ಅವ್ರು ಹೇಳಿದ್ದಾರೆ, ನಮ್ಮ ಹತ್ರ ಎಲ್ಲಾ ದಾಖಲೆ ಇದೆ, ನಾಳೆನೆ ತಗೊಂಡ್ ಬರ್ತೀವಿ. ಇಲ್ಲಿಗೆ 2 ತಿಂಗಳಾಯ್ತು, ಒಂದೇ ಒಂದು ಪೇಪರ್ಸ್ ಅನ್ನ ತಗೊಂಡು ಬರ್ಲಿಲ್ಲ. ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇವೆ, ಕಾಣೆಯಾಗಿದ್ದಾರೆ ಅಂತ, ಇನ್ನು ಪತ್ತೆ ಮಾಡಿಲ್ಲ. ಈ ತರ ಪರಿಸ್ಥಿತಿ ಇರುವಾಗ ನಿಮಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ದಾಖಲೆ ತಂದು ತೋರಿಸಿ. ಕಡಬದಲ್ಲೇ ಇದ್ದೇನೆ ನಾನು, ದಾಖಲೆ ತಂದು ತೋರಿಸಿ. ಯಾಕೆ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ಹತ್ರ ಎಲ್ಲ ಇದೆ, ನಾವು ನಾಳೆ ತಗೊಂಡ್ ಬರ್ತೀವಿ ಅಂತ ಒಪ್ಪಿಕೊಂಡ್ರಿ? ಇಲ್ಲ ಅಂತ ಹೇಳ್ಬೋದಿತ್ತಲ್ಲ.
ಇಂಡೈರೆಕ್ಟ್ ಆಗಿ ನೀವು ಒಪ್ಪಿಕೊಂಡು ಆಗೈತಲ್ಲ. ನಿಮ್ಮ ಹತ್ರ ಏನಿದೆ ಏನಿಲ್ಲ ಅಂತ ನಮಗೆ ಗೊತ್ತಿದೆ. ಅದಕ್ಕೆ ಹೈಕೋರ್ಟ್ ಅಲ್ಲಿ ನಿಮ್ಮ ಮೇಲೆ ಆದೇಶ ಆಗಿದೆ. ನೀವು ತಪ್ಪು ಮಾಡಿದ್ದೀರಿ, ನೀವು ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದೀರಿ, ಅದಕ್ಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ. ಇದು ಎಲ್ಲರಿಗೂ ಗೊತ್ತಿರಲಿ. ಇದು ಟಿವಿಯಲ್ಲಿ ನಿಮ್ಮ ಪೇಪರಲ್ಲಿ ಬರುವುದಿಲ್ಲ, ಇದು ನಾವೇ ಹೇಳಬೇಕಷ್ಟೇ. ಇದು ದೇಶದ ಅತಿ ದೊಡ್ಡ ನ್ಯೂಸ್, ಆದರೆ ಯಾವುದೇ ಒಂದು ಮೀಡಿಯಾದಲ್ಲಿ ಬರುವುದಿಲ್ಲ. ಯಾಕಂದರೆ ಎಲ್ಲ ಮೀಡಿಯಾವನ್ನು ಇವರು ಪರ್ಚೇಸ್ ಮಾಡಿದ್ದಾರೆ, ಇಲ್ಲ ಅವರ ಮೇಲೆ ಕೇಸ್ ಹಾಕಿ ಬಾಯಿ ಮುಚ್ಚಿಸಿದ್ದಾರೆ. ಇದು ಆಗಿರುವಂಥದ್ದು. ಆದರೂ ಕೂಡ ನೋಡಿ, ದೇವರ ಒಂದು ತೀರ್ಪು ಇರ್ತದೆ. ಹೌದೌದು. ನ್ಯಾಯಾಲಯದಲ್ಲಿ ದೇವರ ತರ ಒಂದು ಅಣ್ಣಪ್ಪ ಮಂಜುನಾಥನ ಒಂದು ತೀರ್ಪು ಕೊಟ್ಟಿದ್ದಾರೆ, ಇವರ ಮೇಲೆ ತನಿಖೆ ಆಗ್ಬೇಕು ಅಂತ. ಅದಕ್ಕೋಸ್ಕರ ಪ್ರತಿಯೊಬ್ಬರ ಹತ್ರ ನಾವು ಹೇಳುವಂತದ್ದು, ನೋಡಿ ಇವರ ತರ ಧೈರ್ಯ ತಗೊಂಡು ಬಂದು, ಇವರು ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ, ಹುಡುಕಿ ನಂಬರ್ ಸಿಕ್ಕಿದೆ, ಕಾಲ್ ಮಾಡಿದ್ದಾರೆ. ಅವರು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹುಡುಕ್ತಾ ಇದ್ರಂತೆ. ಆದ್ರೂ ಕೂಡ ನಾವು ಎಲ್ಲ ಹುಡುಕಿ ಇವರು ಕಂಪ್ಲೇಂಟ್ ಕೊಟ್ಟಿದ್ದು ಗೊತ್ತಾಗಿದ್ದಕ್ಕೆ. ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ದು ನೀವು? ಕಳೆದ ವಾರ 16ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದು. ಇವತ್ತು 22ನೇ ತಾರೀಕು, 6 ದಿನದ ನಂತರ ಇವರು ಸಿಕ್ಕಿದ್ದಾರೆ. ಹಾಗಾಗಿ ಅವರ ಮನೆಗೆ ಬಂದಿದ್ದೀವಿ. ಅವರ ಮನೆ ಪರಿಸ್ಥಿತಿ ನೋಡಿದ್ರೆ ನಾವು ತುಂಬಾ ಬೇಜಾರಾಗ್ತದೆ. ಅಂತ ಪರಿಸ್ಥಿತಿಯಲ್ಲೂ ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಏನ್ ಕೂಲಿ ಮಾಡಿ? ಅದೇ ಅಡಿಕೆ ಸುಲಿಯುವಂತ ಕೆಲಸ ಮಾಡುದು. ನೀವೆಂತ ಕೆಲಸ ಮಾಡುದು? ಎಲ್ಲರೂ ಅದೇ ಇಲ್ಲಾಂದ್ರೆ ಬೀಡಿ ಕಟ್ಟು, ನಾವು 3, ಇಲ್ಲಾಂದ್ರೆ ಬೀಡಿ ಕಟ್ಟುವುದು. ನೋಡಿ ಈ ತರ ಕೆಲಸ ಮಾಡುವವರು. ಯಾಕಂದ್ರೆ ಈ ಧರ್ಮಸ್ಥಳ ಸ್ವಸಹಾಯ ಸಂಘ, ಧರ್ಮಸ್ಥಳ ಸಂಘ ಅಲ್ಲ ಇದು. ಇದು ನಿಮ್ಮ ಹೆಸರು, ಸಂಘದ ಹೆಸರು ಹೇಗೆ? ಸ್ಕಂದಶ್ರೀ ಅಂತ. ಸ್ಕಂದಶ್ರೀ ಸಂಘ ನಿಮ್ಮದು. ಧರ್ಮಸ್ಥಳ ಸಂಘ ಅಂತ ಸುಮ್ಮನೆ ಒಂದು ಹೆಸರು ಇಟ್ಟಿದ್ದಾರೆ ಅಷ್ಟೇ. ನಿಮ್ಮ ದುಡ್ಡನ್ನ ಅವರು ತಿನ್ನುವುದಕ್ಕೆ ಈ ತರ ಒಂದು ಹೆಸರು, ದೇವರ ಹೆಸರು ಇಟ್ಟು ನಿಮ್ಮನ್ನು ಮೋಸ ಮಾಡ್ತಾರೆ. ದೇವರ ಫೋಟೋ ಹಾಕಿ ನಿಮ್ಮನ್ನು ಇಲ್ಲಿವರೆಗೂ ಮೋಸ ಮಾಡಿದ್ರು. ಹಾಗಾಗಿ ಎಲ್ಲರೂ ಧೈರ್ಯ ತಗೊಳ್ಳಿ. ಈಗ ಎಲ್ಲರೂ ಮುಂದೆ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಕಂಪ್ಲೇಂಟ್ ತಗೊಳ್ತಾ ಇದ್ದಾರೆ. ನೋಡಿ, ನನ್ನ ನಂಬರ್ ಕೂಡ ನಿಮ್ಮ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ. ಈಗ ಕಡಬ ತಾಲೂಕಿನಲ್ಲಿ, ಯಾಕಂದ್ರೆ ಈಗ ಎಲ್ಲ ತಾಲೂಕು ಜಿಲ್ಲೆಗಳಲ್ಲೂ ಕೂಡ ನಾವು ಒಂದೊಂದು ನಂಬರ್ ಕೊಡ್ತೀವಿ. ಆ ನಂಬರ್ಗೆ ಆಯಾ ಜಿಲ್ಲೆಯ ತಾಲೂಕಿನ ಅಲ್ಲಿ ನೊಂದವರು ಕಟ್ಟೋರು ಕಟ್ಟಿ, ನಾವು ಯಾರಿಗೂ ಬೇಡ ಅಂತ ಹೇಳುವುದಿಲ್ಲ. ಇಲ್ಲ ನಮ್ಗೆ ಸರಿ ಇದೆ, ನಮ್ಗೆ ಏನು ತೊಂದರೆ ಇಲ್ಲ, ಕಟ್ತೇವೆ ನಾವು, ಕಟ್ಟಿ ತೊಂದರೆ ಇಲ್ಲ. ಯಾರಿಗೆ ಅನ್ಯಾಯ ಆಗಿದೆ, ಸಮಸ್ಯೆ ಆಗಿದೆ, ನೀವು ಕಟ್ಟಬೇಡಿ ಅಂತ ಯಾರಿಗೂ ನಾವು ಹೇಳುದಿಲ್ಲ. ನಿಮ್ಮ ಹಕ್ಕುಗಳನ್ನು ನೀವು ಕೇಳಿ. ದೇವರ ಹೆಸರಲ್ಲಿ ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಯಾರು? ಬಡ್ಡಿ ಪೂಜ್ಯರು ಮತ್ತೆ ಅವರ ಗ್ಯಾಂಗಿನವರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕಂಪ್ಲೇಂಟ್ ಕೊಡಿ. ಯಾಕಂದ್ರೆ ನ್ಯಾಯಾಲಯದಿಂದ ಆದೇಶ ಆಗಿದೆ, ತನಿಖೆ ಆಗ್ಬೇಕು ಅಂತ. ನೀವು ಕಂಪ್ಲೇಂಟ್ ಕೊಟ್ರೇನೆ ಅವರ ಮೇಲೆ ಇನ್ನೂ ಕೂಡ ಜಾಸ್ತಿಯಾಗಿ ತನಿಖೆ ಮಾಡ್ತಾರೆ. ನಿಮ್ಮ ಸಮಸ್ಯೆ, ನಿಮ್ಮ ಕಂಪ್ಲೇಂಟ್ ಕೊಟ್ರೆ, ನಿಮ್ಮ ದಾಖಲೆ ಸಮೇತ ನೀವು ಕಂಪ್ಲೇಂಟ್ ಕೊಟ್ಟಾಗ ಅವರ ಮೇಲೆ ಆಕ್ಷನ್ ತಗೊಳ್ತಾರೆ. ಎಷ್ಟೋ ಜನ ಇದರಿಂದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಮತ್ತೆ ಸಮಸ್ಯೆ ಪಡ್ತಾ ಇದ್ದಾರೆ. 1 ಲಕ್ಷ ಸಾಲ ತಗೊಂಡ್ರೆ 2 ಲಕ್ಷ ಕಟ್ತಾ ಇದ್ದಾರೆ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ಒಂದು ಭಯ ಪಡದೆ ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ಯಾವ ಥರ ಅದಕ್ಕೆ ಪರಿಹಾರ ಮಾಡಬೇಕು, ಯಾವ ಥರ ಕಂಪ್ಲೇಂಟ್ ಕೊಡಬೇಕು ಅಂತ ನಾವು ಹೇಳ್ತೀವಿ. ಅದೇ ಥರ ಕಂಪ್ಲೇಂಟ್ ಬರೆದು ಕಂಪ್ಲೇಂಟ್ ಕೊಡಿ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದರೆ ನಮಗೆ ಫೋನ್ ಮಾಡಿ, ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಇನ್ನು ಮುಂದೆ ನೀವು ಸಾಲ ಕಟ್ಟುವುದನ್ನು ನಿಲ್ಲಿಸಿ. ಕಟ್ಟಬೇಡಿ ಅಂತ ನಾವು ಹೇಳುತ್ತಿಲ್ಲ. ನಿಮ್ಮ ಹಕ್ಕುಗಳು ನಿಮಗೆ ಸಿಗಲೇಬೇಕು. ಏನು RBI ನಿಯಮದ ಪ್ರಕಾರ ನಾವು ಅದರ ಡಾಕ್ಯುಮೆಂಟ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀವಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟ ಈಗ ನ್ಯಾಯಾಲಯದಿಂದ ಆದೇಶ ಆಗಿರೋದು, ಪೊಲೀಸ್ ಸ್ಟೇಷನ್ಗಳಿಗೆ ಆದೇಶ ಆಗಿದೆ, ತನಿಖೆ ಆಗಬೇಕು ಅಂತ. RBI ನಿಯಮದ ಬಗ್ಗೆ ಅದನ್ನು ಕೂಡ ಒಟ್ಟಿಗೆ ಸೇರಿಸಿ ನೀವು ಕಂಪ್ಲೇಂಟ್ ಕೊಡಿ. ನಿಮ್ಮ ಸಮಸ್ಯೆ, ನಿಮಗೆ ಏನು ಸಮಸ್ಯೆ ಆಗಿದೆ. ಇಲ್ಲಿ ಮೋಸ ಆಗಿರೋದು ನಿಮ್ಮ ಮನೆಗೆ ಬಂದಿರೋರಲ್ಲ, ನಿಮ್ಮ ಮನೆಗೆ ಬಂದಿರೋರು ದುಡ್ಡು ತಿಂದಿಲ್ಲ. SKDRDP ಅವರು BC ಟ್ರಸ್ಟಿನ ಅಧ್ಯಕ್ಷರು, ಸದಸ್ಯರು, ಇವರು ನಿಮ್ಮ ದುಡ್ಡನ್ನು ತಿಂದಿರುವುದು. ಇವರು ಇಲ್ಲಿವರೆಗೂ ಮಾಡಿದ್ದೆ ನಿಮ್ಮ ಊರಿನವರನ್ನೆಲ್ಲ ಸೇರಿಸಿ ನಿಮ್ಮಲ್ಲಿ ಕಚ್ಚಾಡಿಸುವಾಗ ಇವರು ಮಾಡಿದ್ದು ಇಲ್ಲಿವರೆಗೂ. ಹಾಗಾಗಿ ನೇರವಾಗಿ SKDRDP BC ಟ್ರಸ್ಟ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಹೆಸರು ಹಾಕಿಯೇ ನೀವು ಕಂಪ್ಲೇಂಟ್ ಕೊಡಿ. ಎಲ್ಲರಿಗೂ ಹೇಳುವಂತ ತಗೊಳ್ತಾರೆ. ಇಲ್ಲಿ ತಗೊಂಡಿದ್ದಾರೆ, ಇದು ಸಾಕ್ಷಿ ಇದೆ, ಇದ್ರ ಕಾಪಿ ಕೂಡ ನಾವು ಸ್ಕ್ಯಾನ್ ಮಾಡಿ ಹಾಕ್ತೇವೆ, ಅದನ್ನು ಕೂಡ ಡೌನ್ಲೋಡ್ ಮಾಡಿ ತೋರಿಸಿ. ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಲ್ಲಿ ಯಾಕೆ ತಗೊಳ್ಳೋದಿಲ್ಲ ನೀವು ಹೇಳಬೇಕು. ನಾವು ಬೆಳ್ಳಾರೆ ಪೊಲೀಸ್ ಸ್ಟೇಷನ್ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೇವೆ. ಯಾಕಂದರೆ ಇಲ್ಲಿವರೆಗೂ ಅವರ ಹೆಸರು ಹಾಕಿ ಕಂಪ್ಲೇಂಟ್ ತಗೊಳ್ಳಿಕ್ಕೆ ಯಾರು ಮುಂದೆ ಬಂದಿಲ್ಲ. ಆದರೆ ಬಡವರಿಗೆ ಅನ್ಯಾಯ ಆಗಿದೆ, ಅದರ ಬಗ್ಗೆ ಒಂದು ಕಂಪ್ಲೇಂಟ್ ತಗೊಂಡಿದ್ದೀರಿ. ಅದೇ ಥರ ಎಲ್ಲ ಕಡೆನೂ
ಇದೇ ತರ ಕಂಪ್ಲೇಂಟ್ ತಗೊಳ್ಳಿ. ಅದೇ ಕಂಪ್ಲೇಂಟ್ ಕೊಡ್ಲಿಕ್ಕೆ ತುಂಬಾ ಜನ ಭಯ ಪಡ್ತಾರೆ. ಅದಕ್ಕೆ ಏನಂತ ಹೇಳುದು, ಅವರವರಿಗೆ ಬಿಟ್ಟ ವಿಚಾರ. ಅಂದ್ರೆ ಕೆಲವರಿಗೆ ಯಾಕೆ ಮರೆಯಾಗೆಲ್ಲ ಕೊಡುವುದು, ಅದರಿಂದ ನಮ್ಗೆ ಹಾಗೆ ಆಗಿದೆ, ಉಪಕಾರ ಆಗಿದೆ, ಇನ್ನು ಇಲ್ಲಿವರೆಗೆ ಇಂಥವರು ಇರ್ಲಿಲ್ಲ ನಮ್ಗೆ, ಅವರೇ ಇದ್ದದ್ದು ಯಾಕೆಂತ ಎಲ್ಲ ಹೇಳ್ತಾರೆ ಸರ್. ಈಗ ಉಪಕಾರ ಆಗಿದ್ದು ಊರಿಗೆ ಒಬ್ರಿಗಾದ್ರೆ ಹೌದು, ಮೋಸ ಆಗಿರೋದು ಎಲ್ಲರಿಗೂ ಆಗಿದ್ದು ಸರ್. ಸಾಲ ಕಟ್ಟಬೇಡಿ ಅಂತ ನಾವು ಹೇಳುದೇ ಇಲ್ಲ. ಹೌದು, ಆದ್ರೆ ನಿಮ್ಮ ಹಕ್ಕುಗಳನ್ನು ನೀವು ಕೇಳಲೇಬೇಕು. ಹೌದು, ಈಗ ಕೋರ್ಟಿಗೆ ಹೆಂಗು ಹೋಗಿದೆ, ಹೌದು, ತೀರ್ಮಾನ ಆಗ್ಲಿ, ಜಡ್ಜ್ಮೆಂಟ್ ಬರ್ಲಿ, ಹೌದು, ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಕೊಡ್ತಾರೆ ಅದು ಅಲ್ವಾ. ಹೌದೌದು, ನಮಗೆ ಆಗ್ಬೇಕಾಗಿರೋದು ಬ್ಯಾಂಕಿನಿಂದನೇ ಅವರೇ ಹೇಳಿದ್ದಾರೆ, ವೀರೇಂದ್ರ ಹೆಗ್ಗಡೆ ಅವರೇ ಹೇಳಿದ್ದಾರೆ, ನಾವು ಸಾಲ ಕೊಟ್ಟಿಲ್ಲ, ಬ್ಯಾಂಕಿನಿಂದ ಸಾಲ ಕೊಟ್ಟಿದ್ದು. ಸರಿ, ಬ್ಯಾಂಕಿನಿಂದ ಸಾಲ ಕೊಟ್ಟಿದ್ದಿದ್ರೆ ಬ್ಯಾಂಕಿನ ಪಾಸ್ ಪುಸ್ತಕ ಕೊಡಿ, ನಮಗೆ ಬ್ಯಾಂಕಿನಿಂದ ಸಾಲ ಬಂದಿರುವಂತ ಸ್ಟೇಟ್ಮೆಂಟ್ ತೋರಿಸಿ, ಹೌದು, ನಾವು ಇನ್ನು ಮುಂದೆ ಬ್ಯಾಂಕಿಗೆ ಹೋಗಿ ಕಟ್ತೇವೆ, ತಿಂಗಳು ಕಟ್ತೇವೆ. ನಮಗೆ ಸರ್ಕಾರದಿಂದ ಇಷ್ಟು ವರ್ಷದಿಂದ 18, 20, 25 ವರ್ಷದಿಂದ ಎಲ್ಲ ಇದ್ದಾರೆ, ಸರ್ಕಾರದಿಂದ ಬಂದಿರುವಂತ ಸಬ್ಸಿಡಿ ಹಣ ಎಲ್ಲಿದೆ, ಲಾಭಾಂಶ ಅಂತ ಹೇಳಿ ಸ್ವಲ್ಪ ಕೊಡ್ತಾ ಇದ್ದಾರೆ. ನಮಗೆ ಸರ್ಕಾರದಿಂದ ಬರುವಂತ ಸಬ್ಸಿಡಿ ಹಣ ಬೇಕು, ನಮಗೆ ಲಾಭಾಂಶ ಬೇಡ. ಯಾವ ತರ ನೀವು ಲಾಭಾಂಶ ಕೊಡ್ತಾ ಇದ್ದೀರಾ? ಸರ್ಕಾರದ ಅಧಿಕಾರಿಗಳನ್ನು, ಮಂತ್ರಿಗಳನ್ನೆಲ್ಲ ಕರೆಸಿ ಕೋಟಿ ಖರ್ಚು ಮಾಡಿ, ಯಾರ್ದು ಹಣ? ನಮ್ಮ ಹಣವನ್ನೇ ಖರ್ಚು ಮಾಡಿ ಇವರು ಲಾಭಾಂಶ ಅಂತ ಹೇಳಿ. ಈಗ 2 ತಿಂಗಳಾಯ್ತು, ನಿರ್ಮಲಾ ಸೀತಾರಾಮನ್ ಅವರನ್ನು ಕರೆಸಿ, ಯಾರಿಗೂ ನಿಮ್ ಕಡೆ ಬಂದಿದೆಯಾ? ಇಲ್ಲ, ಬಂದಿಲ್ಲ. ಅದೇ ಯಾವುದೇ ಒಂದು ಸಂಘಕ್ಕೆ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಆಗ್ಲೇ ಹೇಳಿದ್ರಿ. ಹೌದೌದು, ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ. ನೋಡಿ, ನಿಜವಾಗ್ಲೂ ಲಾಭಾಂಶ ಕೊಡ್ಲಿಕ್ಕೆ ಎಷ್ಟೊತ್ತು ಬೇಕು? ಹೌದು, ಅದು 5 ನಿಮಿಷ ಸಾಕು. ಅಲ್ಲ ಸರ್, ಅದು ಕೂಡ ಕೊಡ್ಲಿಕ್ಕೆ ಶುರು ಮಾಡಿದ್ದೀವಿ ಯಾವಾಗ? ಮೊನ್ನೆ ಇದೆಲ್ಲ ಆಗುವ ನಂತರ ಶುರು ಮಾಡಿದ್ದು. ಅದಕ್ಕಿಂತ ಮುಂಚೆ ನಿಮ್ಗೆ ಅವರಿಗೆ ನೆನಪೇ ಇಲ್ಲ, ಅದು ನೆನಪೇ ಇಲ್ಲ. ಈಗ 5 ವರ್ಷ ಮುಂಚೆ ಕೊಟ್ಟಿದ್ದಾರೆ ಅಂತ ನಿಮಗೆ ಸಿಕ್ಕಿದೆ? ಸ್ವಲ್ಪ ಸಿಕ್ಕಿದೆ ಅದರಲ್ಲಿ. ಆದ್ರೂ ಅದೇ 5 ವರ್ಷಕ್ಕಿಂತ ಮುಂದೆ ಸ್ವಲ್ಪ ಸಿಕ್ಕಿದ್ರು, ನಂತರ ಅದರ ಸುದ್ದಿ ಇಲ್ಲ, ಅವರದ್ದು ಸುದ್ದಿ ಇಲ್ಲ. ಮೊನ್ನೆ ಜೋರು ಆಗ್ತಾ ಹೋಗುವಾಗ ಲಾಭಾಂಶ ಬಂದಿದೆ ಅಂತ. ಕೊರೋನಾ ಸಮಯದಲ್ಲಿ ಏನಾಯ್ತು? ಕೊರೋನಾ ಸಮಯದಲ್ಲಿ ಅದೇ ತುಂಬಾ ಸಲ ಬಾಕಿ ಮಾಡಿದ್ರು ಒಮ್ಮೆಲೆ ಕಟ್ಬೇಕಂತ ಹೇಳಿದ್ರು. ನಾನೊಂದು 9,000 ಚಿಲ್ಲರೆ ಒಮ್ಮೆ ಕಟ್ಟಬೇಕಂತ. ಹಾಗೆಲ್ಲ ಮಾಡಿ ಹೇಗಾದ್ರೂ ಮಾಡಿ ಅವರಿಗೆ ಬೇಕಾದದನ್ನು ಅವರು ಪಡ್ಕೊಂಡಾಗಿದೆ. ಹೌದು, ನಮಗೆ ಬೇಕಾದನ್ನು ಕೇಳುವಾಗ ಕೊಡುವುದಿಲ್ಲ. ಕಟ್ಟಿ ಒಂದೇ ನೀವು ಕಟ್ಟಿ ಮಾತಾಡಿ. ಯಾಕೆ ನೀವು ಕೊಟ್ಟ ಮೇಲೆ ಕಟ್ತೀವಿ ನಾವು? ಅದೇ ಯಾಕೆ ಆಗುದಿಲ್ಲ? ನಮ್ಮ ದಾಖಲೆಗಳನ್ನು ನಮಗೆ ಕೊಡಿ, RBI ನಿಯಮ ಪ್ರಕಾರ ನಮ್ಮ ದಾಖಲೆಗಳನ್ನು ನಮಗೆ ಕೊಡಿ. ನೀವು ಹೇಳ್ತೀರಲ್ಲ, RBI ನಿಯಮ ಪ್ರಕಾರ ನಮ್ಮ ಸಂಘ ಇದೆ, ದಾಖಲೆ ತೋರಿಸಿ. RBI ದಾಖಲೆ ತೋರಿಸಿ, ನಿಮಗೆ ಪರ್ಮಿಷನ್ ಕೊಟ್ಟಿರುವಂತದ್ದು. ಕರ್ನಾಟಕ ಲೇವಾದೇವಿ ಆಕ್ಟ್ ಪ್ರಕಾರ ರಿಜಿಸ್ಟರ್ ಆಗಿರೋದು ದಾಖಲೆ ತೋರಿಸಿ. ಯಾವುದಿಲ್ಲ ಅವರಲ್ಲಿ. ಅವರು ಒಮ್ಮೆ ಹೇಳ್ತಾರೆ ನಮ್ಮದು ಸ್ವಸಹಾಯ ಸಂಘ, ಇನ್ನೊಮ್ಮೆ ಹೇಳ್ತಾರೆ ನಮ್ಮದು ಮೈಕ್ರೋ ಫೈನಾನ್ಸ್. ಯಾವ್ದಿದು? ಸರಿಯಾಗಿ ಯಾವ್ದಾದ್ರು ಒಂದು ಹೇಳಿ. ನಿಮ್ಮದು ಸ್ವಸಹಾಯ ಸಂಘನ, ಮೈಕ್ರೋ ಫೈನಾನ್ಸ್ ಅದಾದ್ರೂ ಹೇಳಿ. ಈಗ ಮೈಕ್ರೋ ಫೈನಾನ್ಸ್ ಆಗಿದ್ರೆ ನಿಮ್ಗೆ RBI ಡಾಕ್ಯುಮೆಂಟ್ ಬೇಕು. ಸ್ವಸಹಾಯ ಸಂಘ ಆಗಿದ್ರೆ ಸ್ವಸಹಾಯ ಸಂಘ NRLM SHG ನಿಯಮದ ಪ್ರಕಾರ ನಡಿಬೇಕು. ಯಾವುದು ಇಲ್ಲ. ನೀವು ಖುಷಿ ಪ್ರಕಾರ 60 ಲಕ್ಷ ಜನಕ್ಕೆ ವರ್ಷಕ್ಕೆ 20,000 ಕೋಟಿ ಲಾಭ ಬರ್ತಾ ಇದೆ. ಈಗಾಗಲೇ 1 ಲಕ್ಷ ಕೋಟಿ ಇವರು ಸಾಲ ಬಿಟ್ಟಿದ್ದಾರೆ. ಆದ್ರೆ ಇವರ ವೆಬ್ಸೈಟ್ ಅಲ್ಲಿ 23,000 ಕೋಟಿಯ 24,000 ಕೋಟಿ ಅಷ್ಟೇ ತೋರಿಸ್ತಾ ಇದೆ. 1 ಲಕ್ಷ ಕೋಟಿ ಸಾಲ ಬಾಕಿ ಇದೆ. ಅದರಲ್ಲಿ ಈಗ 10 ಲಕ್ಷ ಜನ ಅಂದ್ರೆ 10,000 ಕೋಟಿ ಸಾಲ ಈಗ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. 10 ಲಕ್ಷ ಜನ, ಎವರೇಜ್ ಆಗಿ ಒಬ್ಬೊಬ್ರು 1 ಲಕ್ಷ ಸಾಲ ಇದ್ರು ಕೂಡ 10,000 ಕೋಟಿ ಸಾಲ ಬಾಕಿ ಆಗಿದೆ ಇಡೀ ರಾಜ್ಯದಲ್ಲಿ. ಯಾರ ಮೇಲೆ ಕೂಡ ನೀವು ಸಾಲ ಕಟ್ಟಿಲ್ಲ ಅಂತ ಒಬ್ಬರ ಮೇಲೆ ಕೂಡ ಕಂಪ್ಲೇಂಟ್ ಆಗಿಲ್ಲ. ಕಂಪ್ಲೇಂಟ್ ಆಗಿರೋದು ಯಾವ ತರ? ಅವನು ಹೊಡೆದ, ಇವನು ಬೈದ, ಅವನ ಈಗ ಮಾಡಿದ. ಯಾಕೆಂದ್ರೆ ಇವರು ದಲಿತರನ್ನು, ಹಿಂದುಳಿದ ವರ್ಗದವರನ್ನು ಕರ್ಕೊಂಡು ಹೋಗ್ತಾರೆ. ಹೌದೌದು, ಗಲಾಟೆ ಮಾಡಿಸ್ಲಿ. ಯಾಕಂದ್ರೆ ಅವರು SC/ST ಏನು ಕಾಯ್ದೆ ಇದೆ, ಅದು ಸ್ವಲ್ಪ ಜೋರಿದೆ. ಅವ್ರ ಹತ್ರ ಏನಾದ್ರು ಮಾಡಿದ್ರೆ ಆಗ್ತದೆ. ಯಾಕಂದ್ರೆ ನನ್ನ ಮುಂದೆ ಕೂಡ ಕರ್ಕೊಂಡು ಬಂದಿದ್ದಾರೆ. ಕೇಸ್ ಹಾಕಿ ಅವರನ್ನು ಕುಗ್ಗಿಸುವಂತ ವ್ಯವಸ್ಥೆ ಮಾಡೋದು, ಮತ್ತೆ ಕೋರ್ಟು ಕಚೇರಿ ಅಂತ ಅಲ್ಲದಾಡಿಸ್ಲಿಕ್ಕೆ ಇವರು ವ್ಯವಸ್ಥೆ ಮಾಡೋದು ಬಿಟ್ರೆ, ಸಾಲ ಕಟ್ಟಿಲ್ಲ ಅಂತ ಯಾಕೆ ನೀವು ಎಲ್ಲರ ಮೇಲೆ ಇಷ್ಟು 10 ಲಕ್ಷ ಜನರ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ? ಯಾಕಂದ್ರೆ ತಪ್ಪು ಅವ್ರದ್ದಿದೆ, ಒಪ್ಪಿಕೊಂಡು ಆಗಿದೆ. ಈಗ ಹೈಕೋರ್ಟ್ ಇಂದ ನಿಮ್ಮ ಮೇಲೆ ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅಂತ ಆದೇಶ ಬರ್ಲಿಕ್ಕೆ ಏನು ಕಾರಣ? ಇವರು ಮಾಡ್ತಾ ಇದ್ದಿದ್ರಂದಲ್ಲ ಬಂದಿರೋದು.
ಅದೇ ಅವರು ತಪ್ಪು ಮಾಡ್ತಿರುವುದರಿಂದ ಹೌದು, ಅದಕ್ಕೋಸ್ಕರ ಯಾರು ಹೆದರಬೇಡಿ. ನೇರವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಲೇಬೇಕು. ಯಾಕಂದ್ರೆ ಎಲ್ಲರೂ ಕಂಪ್ಲೇಂಟ್ ಕೊಟ್ಟಾಗ ತನಿಖೆ ಜೋರಾಗಿ ನಡೀತದೆ. ಆಮೇಲೆ ಕಟ್ಲಿಕ್ಕಿದ್ರೆ ನಾವು ಕಟ್ಟುವ, ಅದಕ್ಕೇನಿಲ್ಲ. ಹೌದು, ಕಟ್ಲಿಕ್ಕಿದ್ರೆ ನಾವು ಕಟ್ಟುವ. ಅವರೇನಾದ್ರೂ ಇಲ್ಲಿವರೆಗೂ 5% ಗಿಂತ ಜಾಸ್ತಿ ಇಷ್ಟು ವರ್ಷದಿಂದ ಹೆಚ್ಚುವರಿ ವಸೂಲು ಮಾಡಿದ್ದಾರೆ. ಡೂಪ್ಲಿಕೇಟ್ ಬಾಂಡ್ ನಮಗೆ ಕೊಟ್ಟು LIC ಹಣ ಅಂತ ವಸೂಲು ಮಾಡಿದ್ದಾರೆ. PRK ಅಂತ ಯಾವುದೇ ಒಂದು ದಾಖಲೆ ಇಲ್ಲದ ಹಣವನ್ನು ಕಲೆಕ್ಷನ್ ಮಾಡಿ ಜನರಿಗೆ ಮೋಸ ಮಾಡಿದ್ದಾರೆ. ಆಮೇಲೆ ನಿರಂತರ ಪುಸ್ತಕ ಅದು ತಗೊಳ್ಬೇಕು, ಇದು ತಗೊಳ್ಬೇಕು, ಈ ತರ ಎಲ್ಲ ಒತ್ತಡ ಹೇರಿ ಅದು ತಗೊಳ್ಳೇಬೇಕು. ನಿಮಗೆ ವಾರಕ್ಕೆ 1,000 ಸಾಲ ಕಟ್ಲಿಕ್ಕಿದ್ರೆ 1,000 ಬೇರೆ ಏನಾದ್ರು ಇರ್ತದೆ ಕಟ್ಲಿಕ್ಕೆ, 2,000 ನೀವು ಕಟ್ಟಬೇಕು. ಎಲ್ಲ ಸೇರಿದ್ರೆ 1 ಲಕ್ಷಕ್ಕೆ 2 ಲಕ್ಷ ನೀವು ಕಟ್ಟಿರ್ತೀರ. ಬೇಕಾದ್ರೆ ನೀವು ಲೆಕ್ಕಾಚಾರ ಮಾಡಿ. ಕೆಲವರು ಹೇಳ್ತಾರೆ ಬಡ್ಡಿ ಜಾಸ್ತಿ ಇದೆ, ನಿಮ್ಗೆ ಯಾರು ಬೇರೆ ಕಡೆ ಸಾಲ ಕೊಡ್ತಾರೆ? ಎಲ್ಲ ಕಡೆ ಸಾಲ ಕೊಡ್ತಾರೆ. RBI ನಿಯಮದಲ್ಲೇ ಇದೆ, ಒಂದು ಸಂಘಕ್ಕೆ 20 ಲಕ್ಷ ತನಕ ಸಾಲ ಕೊಡ್ತಾರೆ. RBI ಅಲ್ಲಿ ಹೇಳಿದೆ. ನೀವು ಬ್ಯಾಂಕಲ್ಲಿ ಹೋಗಿ ಸಂಘ ರಚನೆ ಮಾಡಿ ಬ್ಯಾಂಕಲ್ಲಿ ಹೋಗಿ ದಾಖಲೆ ತೋರಿಸಿ ಕೇಳಿ, ಅದಕ್ಕೆ ನಿಯಮ ಇರ್ತದೆ. ಅಂತ ಹೋಗಿ ಕೊಡ್ತಾರೆ, ಒಮ್ಮೆಲೆ ಕೊಡುದಿಲ್ಲ. ಇವ್ರು ಹೇಳ್ತಾರೆ ನನಗೆ ದಾಖಲೆ ಇಲ್ಲದೆ 1 ಲಕ್ಷ ಸಾಲ ಕೊಡು, 5 ಲಕ್ಷ ಸಾಲ ಕೊಡು, ಯಾವುದೇ ದಾಖಲೆ ನಮಗೆಲ್ಲ ಕಮೆಂಟ್ ಮಾಡ್ತಾರೆ. ದಾಖಲೆ ಇಲ್ಲದೆ ಧರ್ಮಸ್ಥಳ ಸಂಘದಲ್ಲಿ ನೀವು ಸಾಲ ಕೊಡ್ತೀರಾ? ನಾವೀಗ ಯಾರನ್ನಾದ್ರೂ ಕರ್ಕೊಂಡು ಹೋಗ್ತೀವಿ, ಹೊಸದಾಗಿ ಸಂಘಕ್ಕೆ ಸೇರ್ತಾರೆ, ಸಾಲ ಎಷ್ಟು ಕೊಡ್ತಾರಾ? ಇಲ್ಲ. 5 ತಿಂಗಳು 6 ತಿಂಗಳು ಆಗ್ಬೇಕು, ಉಳಿತಾಯ ಕಟ್ಟಬೇಕು. ಆಮೇಲೆ 10,000 ಕೊಡ್ತಾರೆ, ಆಮೇಲೆ 30,000 ಕೊಡ್ತಾರೆ, ಆಮೇಲೆ 50,000 ಕೊಡ್ತಾರೆ, ಆಮೇಲೆ 1 ಲಕ್ಷ ಕೊಡ್ತಾರೆ. 2 ಲಕ್ಷ 3 ಲಕ್ಷ ಸಾಲ ಯಾರಿಗೂ ಕೊಡ್ತೀರಾ ನೀವು? 5 ವರ್ಷ 8 ವರ್ಷ 10 ವರ್ಷ 15 ವರ್ಷ ಆದವರಿಗೆ ನೀವು ಕೊಡ್ತೀರಾ? ಇವತ್ತು ಹೋಗಿ ಸೇರಿದವರಿಗೆ ನೀವು ಸಾಲ ಕೊಡುದಿಲ್ಲ. ಅದು ಎಲ್ಲೂ ಕೂಡ ಕೊಡ್ಲಿಕ್ಕೆ ಆಗುದಿಲ್ಲ. ಅದೇ ತರ ಎಲ್ಲ ಸ್ವಸಹಾಯ ಸಂಘಗಳು ಅಷ್ಟೇ. ಸಂಜೀವಿನಿ ಸ್ವಸಹಾಯ ಸಂಘ ಇದೆ, ನವೋದಯ ಸ್ವಸಹಾಯ ಸಂಘ ಇದೆ, ಶ್ರೀಶಕ್ತಿ ಸ್ವಸಹಾಯ ಸಂಘ ಇದೆ. ನಮ್ಮ ಕಡೆ ಅದು ಇರುವಂಥದ್ದು. RBI ನಿಯಮ ಪ್ರಕಾರನೇ ಸರಿಯಾಗಿ ನಡೀತಾ ಇದೆ. ಅದರಲ್ಲಿ ನಿಮಗೆ ಬ್ಯಾಂಕ್ ಪಾಸ್ ಪುಸ್ತಕ ಕೊಡ್ಲೇಬೇಕು, ಸ್ವಸಹಾಯ ಸಂಘದ್ದು. ಯಾಕಂದ್ರೆ ಅಧ್ಯಕ್ಷರು ಕಾರ್ಯದರ್ಶಿ ಅಂತ ಇಬ್ಬರ ಹೆಸರಲ್ಲಿ ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ತಾರೆ. 10 ಜನರ ಸಂಘ ಇರುತ್ತೆ. ಅದರಲ್ಲಿ ನೀವು ರಿಜಿಸ್ಟರ್ ಆದ್ರ ಮೇಲೆ NRLM SHG ರಿಜಿಸ್ಟರ್ ಆದ್ರ ಮೇಲೆ ನಿಮ್ಮ ಸಂಘಕ್ಕೆ ರಿಜಿಸ್ಟರ್ ಆಗಿ ಆಮೇಲೆ ನಿಮ್ಗೆ ಒಂದು ಪಾಸ್ ಪುಸ್ತಕ ಕೊಡ್ತಾರೆ. ಅದಕ್ಕೆ ಆಮೇಲೆ ನೀವು ಉಳಿತಾಯ ಕಟ್ತಾ ಹೋಗ್ಬೇಕು. ಅದಕ್ಕೆ ಸಪರೇಟ್ ಆಗಿ ಪಾಸ್ ಪುಸ್ತಕ ಇರ್ತದೆ. ಆಮೇಲೆ ನಿಮ್ಗೆ ಸಂಘದ ನಿಯಮದ ಪ್ರಕಾರ ಸಾಲಗಳನ್ನು ಕೊಡ್ತಾ ಹೋಗ್ತಾರೆ. ನೀವು ಸರಿಯಾಗಿ ಕಟ್ತಾ ಹೋದ್ರೆ ಅಂದ್ರೆ ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ, ವಾರ ಕಟ್ಲಿಕ್ಕಿಲ್ಲ. ನೀವು ಕಟ್ತಾ ಹೋದಾಗೆ ಸರಿಯಾಗಿ ಸಾಲ ಮರುಪಾವತಿ ಮಾಡಿದ್ರೆ ನಿಮ್ಗೆ ಮತ್ತೆ ಕೂಡ ಸರ್ಕಾರದಿಂದ ಸಬ್ಸಿಡಿ ಹಣ ಬರ್ತದೆ. ನಿಮ್ಗೆ 7 ರಿಂದ 8% ಬಡ್ಡಿ ಕಟ್ಲಿಕ್ಕೆ ಇರ್ತದೆ. ನೀವು ಕರೆಕ್ಟ್ ಆಗಿ ಕಟ್ತಾ ಹೋದ್ರೆ ನಿಮ್ಗೆ 5% ವರೆಗೂ ಮಾತ್ರ ಕಟ್ಲಿಕ್ಕೆ ಇರ್ತದೆ. ಬಾಕಿ ಹಣ ನಿಮ್ಗೆ ಸಬ್ಸಿಡಿ ಹಣದಲ್ಲಿ ರೂಪದಲ್ಲಿ ಬರ್ತದೆ. ಈ ಗಿರೀಶ್ ಮಟ್ಟಣ್ಣವರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಿಮ್ಗೆ ಸಬ್ಸಿಡಿ ಹಣ ಅಂತ ಬರ್ತದೆ. ಆಮೇಲೆ ನಿಮಗೆ ಕಟ್ಲಿಕ್ಕೆ ಕೂಡ ಸಮಸ್ಯೆ ಆಗುದಿಲ್ಲ. ಈಗ ನೀವು 1 ತಿಂಗಳು ಕಟ್ಲಿಲ್ಲ, 3 ತಿಂಗಳಿಗೊಮ್ಮೆ ಕಟ್ಲಿಕ್ಕೆ ಇರ್ತದೆ. 1 ತಿಂಗಳು ನೀವು 1 ಕಂತು ನಿಮ್ಗೆ ಕಟ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಬರುವ 3 ತಿಂಗಳು ಕಳೆದು ಇನ್ನೊಂದು ಸೇರಿಸಿ ಕಟ್ಬೋದಲ್ಲ, ಅದು ನಿಮ್ಗೆ ಜಾಸ್ತಿ ಇರುವುದಿಲ್ಲ. ಮೊದಲು ಏನ್ ಮಾಡ್ಬೇಕಂದ್ರೆ ಸಂಜೀವಿನಿ ಸ್ವಸಹಾಯ ಸಂಘ, ಶ್ರೀಶಕ್ತಿ ಸ್ವಸಹಾಯ ಸಂಘ, ನವೋದಯ ಸ್ವಸಹಾಯ ಸಂಘ ಯಾವ ತರ ಇದೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ಅದರಲ್ಲಿ ಯಾವ ತರ ಇದೆ ಅದೇ ತರ ನಿಮ್ಮ ಸ್ವಸಹಾಯ ಸಂಘ ಕೂಡ ಇರಬೇಕು. ಯಾವುದು ಈ ಧರ್ಮಸ್ಥಳ ಸಂಘ ಅಂತ ಹೇಳ್ತೀವಲ್ಲ, SKDRDP BC ಟ್ರಸ್ಟ್ ನವರು ಅವರು ಏಜೆಂಟ್ಗಳು ಮಾತ್ರ. ಅವರು ಹಣ ತಗೊಳ್ಳುವಾಗಿಲ್ಲ. ಅವರು ನಿಮ್ಮನ್ನು ಬ್ಯಾಂಕಿಗೆ ಹೋಗಿ ಕರ್ಕೊಂಡು ಹೋಗಿ ಸಂಘ ರಚನೆ ಮಾಡಿ ಕೊಡುದು ಮಾತ್ರ ಕೆಲಸ, ಅವರ ಕೆಲಸ. ಮತ್ತೆ ಸಾಲ ಕೊಡುದು, ಸಾಲ ತಗೊಳ್ಳುದು ಎಲ್ಲ ಬ್ಯಾಂಕಿನವರ ಕೆಲಸ. ಆಮೇಲೆ ಅವರಿಗೆ ಕಮಿಷನ್ ಅಷ್ಟೇ ಹೋಗುವಂಥದ್ದು. ಅವರು ದುಡ್ಡು ತಗೊಳ್ಳುವಾಗಿಲ್ಲ, ಅವರು ಬಂದು ವಸೂಲು ಮಾಡುವಾಗಿಲ್ಲ. ಇದು ನಿಯಮ ಇರುವಂತದ್ದು. ಇದನ್ನೆಲ್ಲ ಜನಗಳು ತಿಳ್ಕೊಳ್ಬೇಕು. ದುಡ್ಡು ಕಟ್ಟುವುದನ್ನು ನಿಲ್ಸಿ ಈಗ ಸದ್ಯಕ್ಕೆ. ಯಾಕಂದ್ರೆ ಕೋರ್ಟ್ ಆದೇಶ ಇದೆ. SKDRDP ಯಲ್ಲಿ ಅಕ್ರಮ ಬಡ್ಡಿ ದಂಧೆ ನಡೀತಾ ಇದೆ ಅಂತ ಕೋರ್ಟ್ ಆದೇಶನೇ ಇದೆ, ತನಿಖೆ ಆಗ್ಬೇಕು ಅಂತ. ತನಿಖೆ ಆಗುವವರೆಗೂ, ತೀರ್ಪು ಬರುವವರೆಗೂ ನೀವು ಕಟ್ಟುವುದನ್ನು ನಿಲ್ಸಿ. ನೇರವಾಗಿ ಹೇಳ್ತೇವೆ, ನಮ್ಮ ಮೇಲೆ ಬೇಕಿದ್ರೆ ಕಂಪ್ಲೇಂಟ್ ಮಾಡಿದ್ರೆ ಮಾಡಿ, ತೊಂದರೆ ಇಲ್ಲ. ನಾವು ತಪ್ಪು ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದೇವೆ ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಯಾಕಂದ್ರೆ ತುಂಬಾ ಸಲ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಮೇಲೆ, ಆದ್ರೆ ಯಾವುದೇ ಒಂದು FIR ಮಾಡ್ಲಿಲ್ಲ. ಆದ್ರೆ ಅವರ ಮೇಲೆ FIR ಆಗ್ಲೇಬೇಕು. ನಮ್ಮ ಮೇಲೆ ಮಾಡುದಾದ್ರೆ ಮಾಡಿ. ನಾವು ಅಪಪ್ರಚಾರ ಮಾಡೋದಿದ್ರೆ FIR ಮಾಡಿ. ನಾವು ಹೇಳ್ತಾ ಇದೀವಲ್ಲ, ಯಾಕೆ ಮಾಡ್ಲಿಲ್ಲ? 1.5 ವರ್ಷದಿಂದ ದಕ್ಷಿಣ ಕನ್ನಡದ ಎಲ್ಲಾ ಪೊಲೀಸ್ ಸ್ಟೇಷನ್ ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ? ಏನಿಲ್ಲ. FIR ಮಾಡಿ ಅಂದ್ರೆ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ಮಾಡ್ಬೇಕಲ್ಲ. ಈಗ ನಮ್ಮ ಮೇಲೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪೊಲೀಸ್ನವರೇ ಅವರ ಮೇಲೆ ಮಾಡಿ.
ತನಿಖೆ ಆಗ್ಲಿ, ನಮ್ಮ ಮೇಲೆ ಕೂಡ ಮಾಡಿ, ತೊಂದರೆ ಇಲ್ಲ. FIR ಮಾಡಿ ಅಂತ ಆವತ್ತಿಂದ ನಾವು ಹೇಳ್ತಾ ಇದ್ದೀವಿ. ಒಂದು FIR ಮಾಡಿ ಕೋರ್ಟ್ ಅಲ್ಲಿ ಒಂದು ದಾಖಲೆ ತೋರಿಸ್ಲಿಕ್ಕೆ ನಮಗೊಂದು ಅವಕಾಶ ಕೊಡಿ, ಒಂದು FIR ಮಾಡಿ ಅಂತ. ನಮ್ಮ ಮೇಲೆ ಮಾಡಿಲ್ಲ ಅಂದ್ರೆ ಅವರ ಮೇಲೆ ಆದ್ರೂ ಮಾಡಿ, ಅವರ ದಾಖಲೆ ತಂದು ತೋರಿಸ್ಲಿ. SKDRDP BC ಟ್ರಸ್ಟ್ ಸರಿಯಾಗಿದೆ ಅಂತ ಅವರು ಪ್ರೂವ್ ಮಾಡ್ಲಿ, ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಲಿ ಅವರು. ಅದಿರುವಂತದ್ದು. ಈಗ ಎಲ್ಲ ದಾಖಲೆಗಳನ್ನು ತಗೊಂಡು ಸಿಬಿಲ್ ಎಲ್ಲ ಎಂಟ್ರಿ ಮಾಡ್ತಾ ಇದ್ದಾರೆ. RBI ನಿಯಮದ ಪ್ರಕಾರ ಸಿಬಿಲ್ ಎಂಟ್ರಿ ಆಗ್ಲಿಕ್ಕಿಲ್ಲ. ಇದು ಸಂಘ, ನಿಮ್ಮ ಸಂಘಕ್ಕೆ ಸಾಲ ಕೊಡುದು, ನಿಮ್ಗೆ ಇಂಡಿವಿಜುವಲ್ ಅಲ್ಲ ಸಾಲ ಕೊಡುದು. ಇಲ್ಲಿ ನಿಮ್ಮ ಸಂಘದ್ದು ಪಾನ್ ಕಾರ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಬ್ಬೊಬ್ಬರಿಗೆ ಸಾಲ ಕೊಡುದಲ್ಲ. ಹಾಗಾಗಿ ಇದು ಸಿಬಿಲ್ಗೆ ಎಂಟ್ರಿ ಆಗ್ಲಿಕ್ಕಿಲ್ಲ. ಒಂದು ವೇಳೆ ಸಿಬಿಲ್ಗೆ ಎಂಟ್ರಿ ಆಗುದಿದ್ರೆ ಇಲ್ಲಿವರೆಗೂ ನೀವು ಕಟ್ಟಿದ ವಾರ ಕಟ್ಟಿದ ದುಡ್ಡಿಗೆ ಯಾಕೆ ಸಿಬಿಲ್ ಜಾಸ್ತಿ ಆಗ್ಲಿಲ್ಲ, ಅದು ತೋರಿಸ್ಬೇಕಲ್ಲ. ಈಗ ಯಾಕೆ ಸಿಬಿಲ್ಗೆ ಎಂಟ್ರಿ ಮಾಡ್ತಾ ಇದೀರಿ ನೀವು? ಮಾಡಿ, ತೊಂದರೆ ಇಲ್ಲ. ಅದು ಕೂಡ ಫೋರ್ಜರಿ, ಅದರ ಮೇಲೆ ಕೂಡ ಕೇಸ್ ಆಗ್ತದೆ. ಸುಮ್ಮನೆ ಅಲ್ಲ. ಅವರೇ ಅಂದ್ಕೊಂಡಿದ್ದಾರೆ ಸಿಬಿಲ್ ಎಂಟ್ರಿ ಆದ್ರೆ ಭಯ ಪಡ್ಕೊಳ್ತಾರೆ, ಇವರು ಕಟ್ತಾರೆ, ಬೇರೆ ಕಡೆ ಸಾಲ ಸಿಗುದಿಲ್ಲ. ನಮಗೆ ಬೇಡ ಸ್ವಾಮಿ ಸಾಲ, ನಮಗೆ ಸಾಲ ಬೇಡ. ಸಾಲ ಸಿಗ್ಲಿಲ್ಲ ಅಂದ್ರೆ ಒಳ್ಳೇದಲ್ಲ. ಸಾಲ ತಗೊಂಡು ಬೇಕಾಬಿಟ್ಟಿ ಖರ್ಚು ಮಾಡೋದು, ಆಮೇಲೆ ಕಟ್ಲಿಕ್ಕೆ ಆಗುದಿಲ್ಲ, ಅವ್ರು ಬಂದು ಗಲಾಟೆ ಮಾಡುದು, ನಾವು ಹೋಗಿ ನೇಣು ಹಾಕೊಂಡು ಸಾಯುದು, ಇಲ್ಲಾಂದ್ರೆ ಊರು ಬಿಟ್ಟು ಹೋಗುದು, ಇದೆಲ್ಲ ಸಮಸ್ಯೆ ಉಂಟಾ? ಇಲ್ಲ. ಇದ್ದ ದುಡ್ಡಲ್ಲಿ ಜೀವನ ಮಾಡ್ಕೊಂಡು ಹೋಗುದು. ಈಗ ಬಡವರಿಗೆ ತುಂಬಾ ಆಸೆ ಇರ್ತದೆ, ನಾವು ಶ್ರೀಮಂತರ ಹತ್ರ ಇದ್ ಮಾಡ್ಬೇಕು. ಈಗ ಒಂದು ಮದುವೆ ಆಗೋದಿದ್ರೆ ಯಾವ ತರ ಇರುತ್ತೆ ಅಂತಂದ್ರೆ, ಈಗ ದೊಡ್ಡವರು ದುಡ್ಡಿದ್ದವರು ಬೇಕಾದ ಬಿಟ್ಟು ಖರ್ಚು ಮಾಡಿ ಮದುವೆ ಆಗ್ತಾರೆ, ಮದುವೆ ಮಾಡಿಸ್ತಾರೆ. ಈಗ ನಮ್ಮೆಲ್ಲ ದುಡ್ಡಿಲ್ಲ, ಅದೇ ಸಂಘದಲ್ಲಿ ದುಡ್ಡು ಕೊಡುದಿದ್ರೆ ನಾವು ಒಂದು ಲಕ್ಷದಲ್ಲಿ ಆಗುವಂತ ಮದುವೆಯನ್ನು ಒಂದು 4 ಲಕ್ಷ ಸಿಕ್ಕಿದ್ರೆ 4 ಲಕ್ಷ ಕೂಡ ಖರ್ಚು ಮಾಡ್ತೇವೆ. ಯಾಕಂದ್ರೆ ನಮ್ಮ ಹತ್ರ ದುಡ್ಡು ಖರ್ಚು ಮಾಡುವಂತ. ಮತ್ತೆ ನಾಳೆ ಕಟ್ಲಿಕ್ಕೆ ಕಷ್ಟ ಆಗ್ತದೆ ಇಲ್ವಾ ನಮಗ್ ಗೊತ್ತಿಲ್ಲ, ಅದ್ರ ಬಗ್ಗೆ ಆಲೋಚನೆ ಮಾಡುದಿಲ್ಲ. ಯಾಕಂದ್ರೆ ದುಡ್ಡಿದ್ದವರು ದೊಡ್ಡವರು ಏನಂದ್ರೆ, ಅವರಿಗೆ ಏನಾದ್ರು ದುಡ್ಡು ಬಂದ್ರೆ ಅವರು ಬಿಸ್ನೆಸ್ ಮೈಂಡ್ ಅಲ್ಲಿ ಯೋಚನೆ ಮಾಡ್ತಾರೆ. ಅದನ್ನು ಯಾವ ತರ ಜಾಸ್ತಿ ಮಾಡೋದು, ಅದನ್ನು ಯಾವ್ದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಅದರಿಂದ ದುಡ್ಡು ತೆಗೆಯುವುದು ಹೇಗೆ ಅಂತ ಅವರು ಆಲೋಚನೆ ಮಾಡ್ತಾರೆ. ಈ ಬಡವರು ಆತರ ಅಲ್ಲ. ಅವರು ಇವತ್ತು ಏನು ದುಡ್ಡು ಸಿಕ್ಕಿದೆ ಅದು ಎಷ್ಟು ಬೇಗ ಖಾಲಿ ಆಗ್ತದೆ ಅಲ್ಲಿವರೆಗೂ ನಿದ್ದೆ ಬರುದು. ಖಾಲಿ ಆದ್ಮೇಲೆ ಮತ್ತೆ ಟೆನ್ಷನ್, ನಾಳೆ ಕಟ್ಟಬೇಕು, ಏನು ಮಾಡುದು, ಹಾಗೆ ಹೀಗೆ ಅಂತ ಟೆನ್ಷನ್. ಸಾಲನೇ ಸಿಕ್ಕಿಲ್ಲ ಅಂದ್ರೆ, ದುಡ್ಡು ಸಿಕ್ಕಿಲ್ಲ ಅಂದ್ರೆ ದುಡ್ಡೇ ನೀವು ಸಾಲ ಕಟ್ಟುದು. ದುಡಿಯುವವರು ಹೊಟ್ಟೆ ಹಸಿವಿನಿಂದ ಸತ್ತು ಹೋಗಿದ್ದಾರೆ? ಇಲ್ಲ. ಹೊಟ್ಟೆಗೆ ಆಗುವಷ್ಟು ಅವರು ದುಡಿತಾರೆ. ಹಾಗಾಗಿ ಸಾಲ ಕಟ್ಲಿ, ಸಾಲ ಇಲ್ಲದಿದ್ರೆ ನೆಮ್ಮದಿಯಿಂದ ನಿದ್ದೆ ಮಾಡ್ಲಿಕ್ಕೆ ಆಗ್ತದಲ್ಲ. ಈಗ ನೀವು ಸಾಲ ಕಟ್ಟುದನ್ನು ನಿಲ್ಸಿದ್ದೀರ, ಈಗ ನೆಮ್ಮದಿಯಿಂದ ಇಲ್ವಾ ನಿದ್ದೆ? ಇಲ್ಲಂದ್ರೆ ವಾರಕ್ಕೆ ಇಷ್ಟು ಕಟ್ಟಬೇಕು, ಅಯ್ಯೋ ಅಂತ ತುಂಬಾ ಜನ ಈಗ ಇದೇ ಸಮಸ್ಯೆಯಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಗಂಡ ಹೆಂಡತಿ ಜಗಳ, ಮನೆಯಲ್ಲಿ ಜಗಳ, ಸರಿಯಾಗಿ ನಿದ್ದೆ ಇಲ್ಲ. ಯಾಕಂದ್ರೆ ಇದೇ ಟೆನ್ಷನ್, ನಾಳೆ ಇಷ್ಟು ಕಟ್ಲಿಕ್ಕಿದೆ ಎಂತ ಮಾಡುದು. ಮತ್ತೆ ಅಲ್ಲಿಂದ ಮೊನ್ನೆ ಒಬ್ರು ಹೇಳ್ತಾರೆ, ನಾವು ಬೇರೆ ಕಡೆಯಿಂದ ಜಾಸ್ತಿ ಬಡ್ಡಿಗೆ ಸಾಲ ತಗೊಂಡು ಇಲ್ಲಿ ಕಟ್ತಾ ಇದ್ದೇವೆ, ಭರ್ತಿ ಮಾಡ್ತಿದ್ದೇವೆ. ಮಂಡ್ಯ ಕಡೆಯಿಂದ ಒಬ್ರು ಲೇಡೀಸ್ ಫೋನ್ ಮಾಡ್ತಾರೆ. ಅವರು ಅಲ್ಲಿ ಒಂದು 25 ಸಂಘ ಉಂಟಂತೆ, ಇವರು 9 ಸಂಘದಲ್ಲಿ ಇದ್ದಾರೆ. ಸಾಲ ತಗೊಂಡಿದ್ರೆ 5,000 1 ಲಕ್ಷ ಹೀಗೆ ತಗೊಂಡು ಹೋಗಿದೆ. ದುಡ್ಡು ಎಲ್ಲಿದಂತ ಇಲ್ಲ, ಅವರು ಬಾಡಿಗೆ ಮನೆಯಲ್ಲಿ, ಊರು ಬಿಟ್ಟು ಎಲ್ಲೋ ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಮನೆಯಲ್ಲಿದ್ರೆ ಕಿರಿಕಿರಿ ಮಾಡ್ತಾರೆ ಅಂತ ಬೇರೆ ಕಡೆ ಇದ್ದಾರೆ. ಅವರು ಮನೆಗೆ ಬಂದು ಇಲ್ಲಿ ಕಿರಿಕಿರಿ ಮಾಡ್ತಾ ಇದ್ದಾರಂತೆ. ಯಾರು? ಸಂಘದವರು, ಮೈಕ್ರೋ ಫೈನಾನ್ಸ್. ಇವ್ರು ಹೇಗೆ ತಗೊಂಡಿದ್ದಾರೆ? ಕಟ್ಲಿಕ್ಕೆ ಕಷ್ಟ ಆದಾಗ ಹೊಸ ಸಂಘಕ್ಕೆ ಸೇರುದು, ಇಲ್ಲಾಂದ್ರೆ ಹೊಸ ಮೈಕ್ರೋ ಫೈನಾನ್ಸ್ ಗೆ ಸೇರುದು, ಅಲ್ಲಿಂದ ಸಾಲ ತಗೊಳ್ಳೋದು, ಇಲ್ಲಿ ಕಟ್ಟುದು. ಹೀಗೆ ಕಟ್ಟಿ 15 ಲಕ್ಷ ಸಾಲ 9 ಸಂಘದಲ್ಲಿ ಇದ್ದಾರೆ. ವಾರಕ್ಕೆ 15,000 ವಾರಕ್ಕೆ ಕಟ್ಟಬೇಕು. ತಿಂಗಳದ್ದು ಬೇರೆ ಇದೆ, ವಾರದ್ದು ಬೇರೆ ಇದೆ. ಎಲ್ಲಿಂದ ಕಟ್ತಾರೆ? ಅದೇ ಅವರು ಕೊಟ್ಟಿಲ್ಲ ಅಂದ್ರೆ ಇವರು ಕಟ್ಲಿಕ್ಕೆ ಇರುವ ದುಡ್ಡಲ್ಲಿ ಇವರು ಜೀವನ ಮಾಡ್ತಾ ಇಲ್ವಾ? ಹಾಗಾದ್ರೆ ಯಾರ್ದು ತಪ್ಪು? ಸಾಲ ಕೊಟ್ಟು ಸಾಲದಿಂದ ನರಳಿ ಸಾಯ್ಬೇಕು ಅಂತ ಇವ್ರು ಮಾಡುದಲ್ಲ. ಅದಕ್ಕೋಸ್ಕರ ಯಾರು ಕೂಡ ಸಾಲ ಇಲ್ಲ ಅಂದ್ರೆ ನೆಮ್ಮದಿ. ಈಗ ನೋಡಿ, ಇವರು ಹೇಳ್ತಾರೆ ನಿಮ್ಮ ಸಂಘದಲ್ಲಿ ನೀವು ಒಬ್ರು ಕಟ್ಟುದಿಲ್ಲ, ಬೇರೆಯವರು ಕಟ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಒಬ್ರು ಕಟ್ಟಿಲ್ಲ ಅಂದ್ರೆ ಬೇರೆಯವರಿಗೆ ಸಾಲ ಸಿಗುದಿಲ್ಲ ಅಂತ. ನನ್ನ ಸಂಘದಲ್ಲಿ ನಾನು ಒಬ್ಬನೇ ಕಟ್ಟದೆ ಬಾಕಿ ಇಟ್ಟದ್ದು, ನಾನು ಒಬ್ಬನೇ ಕಟ್ಟಲಿಲ್ಲ. ಆದ್ರೆ ಬೇರೆಯವರಿಗೆಲ್ಲರಿಗೂ ಸಾಲನು ಕೊಟ್ಟಿದ್ದಾರೆ, ಉಳಿತಾಯನು ಕೊಟ್ಟಿದ್ದಾರೆ, ಸಾಲನು ಕಟ್ತಾ ಇದ್ದಾರೆ, ಎಲ್ಲ ಕಟ್ತಾ ಇದ್ದಾರೆ. ಹಾಗಾದ್ರೆ ಕೊಡ್ಲಿಕ್ಕೆ ಆಗ್ತದಾ? ಆಗ್ತದೆ, ಕೊಟ್ಟಿದ್ದಾರೆ. ನನ್ನ ಸಂಘದಲ್ಲಿ ಬೇರೆಯವರಿಗೆ ಸಾಲನು ಕೊಟ್ಟಿದ್ದಾರೆ, ಉಳಿತಾಯನು ಕಟ್ಟಿದ್ದಾರೆ, ಬಿಟ್ಟವರಿಗೆ ಉಳಿತಾಯನು ಕೊಟ್ಟಿದ್ದಾರೆ. ಹಾಗಾದ್ರೆ ಕೊಡ್ಲಿಕ್ಕೆ ಆಗ್ತದೆ. ಇವರು ಹೇಳುದು ಮಾತ್ರ, ಒಬ್ಬರು ಕಟ್ಟಿಲ್ಲ ಅಂದ್ರೆ ಬೇರೆಯವರಿಗೆ ಸಾಲ ಸಿಗುವುದಿಲ್ಲ. RBI ಹೇಳ್ತಾ ಇದೆ ಸಂಘದ ಪಾಸ್ ಪುಸ್ತಕ ಕೊಡ್ಬೇಕು ಅಂತ. ಯಾಕೆ ಕೊಡುವುದಿಲ್ಲ? ನೀವೀಗ ಕೊಟ್ರೆ ಕಟ್ಟುದಿಲ್ವಾ?
ಸಂಘದ ನಿಯಮದ ಪ್ರಕಾರ ಲೆಕ್ಕಾಚಾರ ಮಾಡಿದ್ರೆ ನೀವು ಎಲ್ಲ ಲೆಕ್ಕ ಮಾಡ್ತಾ ಹೋಗುವಾಗ ಅದೇ ಕಟ್ಟಿ ಸಾಧಾರಣ ಮುಗಿದಿದೆ ನಮ್ಮ ಮುಗಿದಿದೆ. ಹೌದು. ಆದ್ರೂ ಕೂಡ ಅವ್ರು ಹೇಳ್ತಾ ಇದಾರೆ ಇನ್ನೂ ಬಾಕಿ ಇದೆ, ಕಟ್ಟಿ ಅಂತ. ಬೇಕಂತ. ಅದಕ್ಕೆ ಹೇಳುದು, ಯಾಕಂದ್ರೆ ಎಲ್ಲರಿಗೂ ಇದು ಗೊತ್ತಿದೆ, ಹೌದು, ಕಟ್ಟಿದಷ್ಟು ಮುಗಿದಿಲ್ಲ. ಮತ್ತೆ ಬಾಕಿ ಸಂಘದವ್ರನ್ನೆಲ್ಲ ಕರ್ಕೊಂಡು ಬಂದು ನೀವು ಅವರು ಕಟ್ಟಿಲ್ಲ ಅಂದ್ರೆ ನಿಮ್ಗೆ ಸಾಲ ಸಿಗುದಿಲ್ಲ, ನಿಮ್ಗೆ ಉಳಿತಾಯ ಸಿಗುದಿಲ್ಲ, ಅವರ ಸಾಲವನ್ನು ನೀವು ಕಟ್ಟಬೇಕು, ಹಾಗೆ ಹೀಗೆ ಅಂತ ಹೇಳ್ತಾರೆ. ಈಗ ನನ್ನ ಸಾಲವನ್ನು ಯಾರು ಕಟ್ತಾ ಇದ್ದಾರೆ ಹೌದು, ಹೇಳಿ ತೋರಿಸಿ ನೋಡುವ. ನನ್ನ ಸಾಲವನ್ನು ಯಾರು ಕಟ್ತಾ ಇಲ್ಲ, ಬೇರೆಯವರು ಸಾಲ ಕೂಡ ಕಟ್ತಾ ಇದ್ದಾರೆ, ಅವರಿಗೆ ಸಾಲ ಕೂಡ ಕೊಟ್ಟಿದ್ದಾರೆ, ಇಬ್ರು ಸಂಘ ಬಿಟ್ಟಿದ್ದಾರೆ, ಅವರಿಗೆ ಉಳಿತಾಯ ಕೂಡ ಕೊಟ್ಟಿದ್ದಾರೆ. ಆಗ್ತದೆ, ಆಗುದಿಲ್ಲ ಅಂತಲ್ಲ. ನಾವು ಸಾಲ ಕೊಡ್ಬೇಡಿ ಅಂತ ಯಾರಿಗೂ ಹೇಳಿಲ್ಲ, ಸಾಲ ಕೊಡಿ ನೀವು. ಮತ್ತೆ ನಾವು ಸಾಲ ಕೊಡ್ತೀವಿ ಅಂತಾನು ನಾವು ಹೇಳಿಲ್ಲ. 10 ಜನರ ಒಂದು ಗುಂಪು ರಚನೆ ಮಾಡಿ ಸಂಘ ರಿಜಿಸ್ಟರ್ ಮಾಡಿ ಬ್ಯಾಂಕಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡಿ ಸಾಲ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಹೇಳಿ ಅಲ್ವಾ? ಹೌದು ಸರ್, ಕೊಡ್ಲೇಬೇಕು. ಕೊಟ್ಟಿದ್ದಾರೆ, ಕೊಡ್ತಾನೂ ಇದ್ದಾರೆ, ತಗೊಂಡವರು ಕೂಡ ಇದ್ದಾರೆ. NRLM SHG ಯಲ್ಲಿ ನಿಮ್ಮ ಮೆಂಬರ್ಶಿಪ್ ನೀವು ಆಗಿದ್ದೀರಾ ಇಲ್ವಾ, ಅದು ಹೇಗೆ ಚೆಕ್ ಮಾಡೋದು? ನಿಮ್ಮ ಗ್ರಾಮದವರು NRLM SHG ಯಲ್ಲಿ ರಿಜಿಸ್ಟರ್ ಆಗಿದೆ ಅಂತವರ ಲೀಸ್ಟ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತಗೊಂಡೋಗಿ ಅವರ ಮುಖಕ್ಕಿಗೆ ತೋರಿಸಿ ಹೇಳಿ, ನೋಡಿ ನನ್ನ ಸಂಘ, ನನ್ನ ಹೆಸರು ರಿಜಿಸ್ಟರ್ ಆಗಿದೆ RBI ಯಲ್ಲಿ, ಆದ್ರೆ ನೀವು ಯಾವುದು ಕೂಡ ಪಾಲನೆ ಮಾಡ್ತಾ ಇಲ್ಲ. ಅದನ್ನು ತಗೊಂಡೋಗಿ ಆ ಕಾಪಿಯನ್ನು ಇಟ್ಟೆ ನೀವು ಕಂಪ್ಲೇಂಟ್ ಕೊಡಿ ಪೊಲೀಸ್ ಸ್ಟೇಷನ್ಗೆ. NRLM SHG ಯಲ್ಲಿ ನಾನು ರಿಜಿಸ್ಟರ್ ಆಗಿದ್ದೇನೆ, ನಾನು ಮೆಂಬರ್, ಆದರೆ ಸರ್ಕಾರದಿಂದ ಬರುವಂತಹ ಸವಲತ್ತುಗಳು, ಸಬ್ಸಿಡಿಗಳು, ಬ್ಯಾಂಕ್ ಪಾಸ್ ಪುಸ್ತಕ, ಉಳಿತಾಯಕ್ಕೆ ಪಾಸ್ ಪುಸ್ತಕ 3 ತಿಂಗಳಿಗೊಮ್ಮೆ ಕಟ್ಟಲಿಕ್ಕೆ ನನಗೆ ಅವಕಾಶ ಇಲ್ಲ, ಇವರು ಕೊಡ್ತಾ ಇಲ್ಲ. ಇನ್ಶೂರೆನ್ಸ್ಗಳು ಕಡ್ಡಾಯವಿಲ್ಲ, ಆದ್ರೂ ಕೂಡ ಕಡ್ಡಾಯವಾಗಿ ತಗೊಳ್ಬೇಕಂತ ಹೇಳ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ಲೇಬೇಕು. ಯಾಕಂದ್ರೆ ಇದು ತನಿಖೆ ಆಗ್ಲೇಬೇಕು. RBI ನಿಯಮಗಳನ್ನೆಲ್ಲ ತಿಳ್ಕೊಳ್ಳಿ. ಸಮಸ್ಯೆ ಇದ್ರೆ ನಿಮ್ಗೆ ಕಂಪ್ಲೇಂಟ್ ಯಾವ ತರ ಕೊಡೋದು ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ. ಮತ್ತೆ ಬೇರೆ ಬೇರೆ ತಾಲೂಕಾಗ್ಲಿ, ಜಿಲ್ಲೆ ಆಗ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಆದ್ರೂ ಕೂಡ ಎಲ್ಲ ಅಲ್ಲಿನ ಒಂದೊಂದು ಒಬ್ಬೊಬ್ರು ಉಸ್ತುವಾರಿಗಳನ್ನು ನಾವೆಲ್ಲ ಮಾಡಿದೀವಿ. ಅವರು ನಿಮ್ಗೆ ಮಾಹಿತಿ ಕೊಡ್ತಾರೆ. ಅವರು ಯಾವ ತರ ಕಂಪ್ಲೇಂಟ್ ಕೊಡಬೇಕು, ನಿಮ್ಗೆ ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಪರಿಹಾರ ಕೊಡ್ತಾರೆ. ಯಾರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿಗೆ ಹೋಗಬೇಡಿ. SKDRDP ಅವರು ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ಕೋರ್ಟ್ ಅಲ್ಲಿ ಆದೇಶ ಆಗಿದೆ ಅವರ ಮೇಲೆ ತನಿಖೆ ಆಗಬೇಕು ಅಂತ. ಹಾಗಾಗಿ ನೀವೆಲ್ಲ ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.